ಇನ್ನೊಂದಿಗೆ ನಿಮ್ಮೊಂದಿಗೆ ಈ ಸಂದರ್ಭದಲ್ಲಿ ನಾನು ರಾಮದಾಸ್ ನಿಮ್ಮ ಜೊತೆಗಿದ್ದೇನೆ. ಇವತ್ತು ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆಗೆ. ವೀಕ್ಷಕರೇ, ಲಾಕ್ಡೌನ್ ಸಡಿಲಿಕೆ ಬಹುಶಃ ಎಂದಿನಂತೆ ಇಂಥ ಅಂದರೆ ಲಾಕ್ಡೌನೇ ಆಗಿಲ್ಲವೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ಆದರೆ ಈ ನಡುವೆ ಒಂದಷ್ಟು ಮತ್ತೆ ಬರಬಹುದು ಅಥವಾ ಜನ ತುಂಬ ಲೂಸ್ ಆಗ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಬಹಳ ನಿರಾತಂಕವಾಗಿ ತಿರುಗಾಡ್ತಾ ಇರುವಂಥದ್ದು ಆತಂಕವನ್ನು ತಂತಾ ಇದೆ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಇದ್ರ ಬಗ್ಗೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಯಾಕಂದರೆ 3ನೇ ಅಲೆ ಅನ್ನೋದು ಇದೆ ಅಂತ ವೈದ್ಯಕೀಯ ಲೋಕ ಹೇಳ್ತಾ ಇರುವುದರಿಂದ ಈ ಬಗ್ಗೆ ಜಾಗೃತಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಅಂತನ್ನುವಂಥದ್ದು. ಜೊತೆಗೆ ಏನು ಈ ಒಂದು ಲಾಕ್ಡೌನ್ ಆಗಿ ಈಗ ಎಲ್ಲವೂ ಆಗಿ ಮತ್ತೆ ನಾವು ನಮ್ಮ ಉದ್ಯಮಗಳು, ವ್ಯವಹಾರಗಳು, ಕೆಲಸಗಳನ್ನೆಲ್ಲ ಮಾಡ್ತಾ ಇರುವಂಥ ಒಂದು ಸಂದರ್ಭ, ಮುಂದೆ ಮತ್ತೆ ಏನಾಗ್ಬೋದು ಅಂತ ಅನ್ನುವ ಆತಂಕ, ಈ ಹಿಂದಿನ ಒಂದಷ್ಟು ಪೆಟ್ಟನ್ನು ತೆಗೆದುಕೊಂಡಂಥ ಜನ ಮುಂದೆ ಏನು ಮಾಡಬೇಕು ಅಂತನ್ನುವಂಥ ಆಲೋಚನೆಗಳು, ಈ ಸಂದರ್ಭದಲ್ಲಿ ಸರ್ಕಾರ ಹಿಂದೆ ನಡೆದುಕೊಂಡದ್ದು ಮತ್ತೆ ಮುಂದೆ ನಡ್ಕೊಳ್ಬೇಕಾದ್ರೆ ಮತ್ತು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರ ಸಂಕಷ್ಟಗಳೇನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರಗಳು ನೀಡುವಂಥದ್ದು. ಮುಂದಿನ ಏನು ಮತ್ತೆ ಅಂದರೆ ಏನು ಒಂದೆಡೆಯಲ್ಲಿ ರೋಗದ ಛಾಯೆ ಇದ್ದರೆ ಮತ್ತೊಂದೆಡೆಯಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಗಳು, ಶೈಕ್ಷಣಿಕವಾಗಿರಬಹುದು, ಇನ್ನೊಂದು ಉದ್ಯಮ, ವ್ಯವಹಾರ, ಜನರ ಜೀವನಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಚಾರಗಳು ಏನಿದ್ದಾವೆ ಇವೆಲ್ಲದರ ಬಗೆಗೂ ಕೂಡ ಒಂದಷ್ಟು ಚಿಂತನ ಮಂಥನಗಳು ನಡೆಯಬೇಕಾದ ಅಗತ್ಯತೆಗಳಿವೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಮಾಡ್ತಾ ಇದೆಯಾ? ವಿರೋಧ ಪಕ್ಷವಾಗಿ ಕುಳಿತುಕೊಳ್ಳುವಂಥ ಪಕ್ಷಗಳು ಏನು ಮಾಡ್ತಾ ಇವೆ? ಅವರು ಈ ಸರ್ಕಾರದ ನಡೆಯನ್ನು ಗುರುತಿಸ್ತಾ ಇದ್ದಾರಾ? ಮುಂದೆ ಚುನಾವಣೆಗಳು ನಡೆಯುತ್ತವಾ ಇಲ್ಲವಾ? ನಡೆಯೋದಾದರೆ ಹೇಗೆ? ಇಂತೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಜೊತೆಗೆ KPCC ಕಾಂಗ್ರೆಸ್ ಪ್ರದೇಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕೂಡ ಹೌದು, ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆಗಿರುವ GA ಬಾವ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಶಃ ಕಳೆದ ಬಾರಿಯ ಕೋವಿಡ್ 1ನೇ ಅಲೆ, 2ನೇ ಅಲೆ, ಈಗ ಮತ್ತೆ 3ನೇ ಅಲೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಈ ನಡುವೆ ಬೇರೆ ಬೇರೆ ರೀತಿಯ ಒಂದು ರೀತಿಯ ಸ್ಥಿತ್ಯಂತರಗಳು. ಸೊ ಯಾವ ರೀತಿಯಲ್ಲಿ ಪಕ್ಷವಾಗಿ ಮತ್ತು ತಾವು ಒಬ್ಬ ಅದರ ಮುಖಂಡನಾಗಿ ತೊಡಗಿಸಿಕೊಂಡಿದ್ದೀರಿ, ಬೆಂಗಳೂರಲ್ಲಿ ಇದ್ದೀರಿ ತಾವು? ಈಗ ನೋಡಿ, ನನಗೆ ತಾವೀಗ ಮಾತಾಡುವಾಗ ಉತ್ತರ ಕನ್ನಡ ಉಸ್ತುವಾರಿ ಅಂತಂದು ಉಸ್ತುವಾರಿ ಮಾಡಿದ್ದು ನನ್ನ ಜೊತೆಯಲ್ಲಿ ಹರಿಪ್ರಸಾದ್, ನಾವಿಬ್ಬರು ಅಲ್ಲಿ ಇದ್ದೇವೆ. ಇದು ಕೋವಿಡ್ ಕೆಲಸ ಸಲುವಾಗಿ ಮಾತ್ರ ನಮ್ಮನ್ನು ಅಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಯಾಕಂತಂದರೆ ತಾವು ಈಗ ತಾನು ಹೇಳಿದ್ರಿ, ಫಸ್ಟು ಒಂದು ಅಲೆ ಬಂತು, ಆವಾಗ ಏನೋ ಗೊತ್ತಿಲ್ಲದೆ ಇರ್ಬೋದು, ಏನೋ ಫಸ್ಟ್ ಸಡನ್ ಬಂತು, ಸ್ವಲ್ಪ ಎಡವಟ್ ಆಗ್ಬೋದು ಯಾರಾದ್ರು. ಆದರೆ ಆ ಸಂದರ್ಭದಲ್ಲಿ ಕೂಡ ಸರ್ಕಾರ ಮಾಡಿದ್ದು ಇಷ್ಟೇ. ನಾವಾಗ ಬೆಂಗಳೂರಿನಲ್ಲಿ ನಮ್ಮದು ಒಂದು ವಕ್ಫ್ ಸಂಸ್ಥೆ ಇದೆ, ಅಲ್ಲಿ ಒಂದು ಹೆಲ್ತ್ ಸೆಂಟರ್ ಇದೆ, ಒಂದು ಅರ್ಬನ್ ಹೆಲ್ತ್ ಸೆಂಟರ್ ಇದೆ. ಅಲ್ಲಿ ನಾವು ನೋಡಿದ್ದು, ನಮ್ಮ ಕಡೆ ರೆಕಾರ್ಡ್ಸ್ ಇದೆ. ಒಂದೊಂದು ಹೇಗೆ ಮಾಡಿದ್ರು ಅಂತಂದ್ರೆ, ಒಂದು ₹3 ತೆಳ್ಳಗಿದ್ದೊಂದು ಇದು ಮಾಸ್ಕ್ ಇದೆಯಲ್ಲ, ಅದಕ್ಕೆ ₹16 ಚಾರ್ಜ್ ಮಾಡಿದ್ರು ಇವ್ರ ರೇಟು. ಮತ್ತೆ ಟೆಂಪರೇಚರ್ ಇದೆಯಲ್ಲ ಮೀಟ್ರಿಗೆ, ಇದಕ್ಕೆ ಅದು ₹1,500, ₹2,000, ₹3,000 ಅದು ಸಿಂಗಲ್. ಅದು ಮೊದಲ ಅಲೆಯಲ್ಲಿ ಹೇಳೋದು. ಅದಕ್ಕೆ ₹9,000 ಚಾರ್ಜ್ ಹಾಕಿದ್ರು. ಆವಾಗ ತಾವೆಲ್ಲ ಜನರಿಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯ ಅವರು ಕೂಡ ಅವಾಗ ಮಾತಾಡಿದ್ರು. ಮತ್ತು PP ಕಿಟ್ ಇರ್ಬೋದು, ವೆಂಟಿಲೇಟರ್ಗಳಿರ್ಬೋದು, ಟ್ರಿಬಲ್ ರೇಟ್ಗಿಂತ ಪಕ್ಕದ ತಮಿಳುನಾಡಿಗಿಂತಲೂ ಡೆಲ್ಲಿಗಿಂತಲೂ ಇಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿಕೊಂಡು, ಈ ನಿಟ್ಟಿನಲ್ಲಿ ಇವರು ಒಂದು ಸರ್ಕಾರ ಅಂದರೆ ಜನರದ್ದು ಮೊದಲು ಒಂದು ವೆಲ್ಫೇರ್ ಬಗ್ಗೆ ಅವ್ರು ಚಿಂತೆ ಮಾಡಬೇಕಾಗಿದ್ದು, ಅದರಲ್ಲೂ ಮೊದಲನೇದಾಗಿ ಹೆಲ್ತ್, ಆರೋಗ್ಯ, ಆಹಾರ ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ಇವು ಬಹಳ ಪ್ರಾಮುಖ್ಯವಾದ ವಿಷಯ. ಆದ್ರೆ ಇವರು ಆರೋಗ್ಯದ ಕಡೆ, ಜನರದ ಕಡೆ ಅವರು ಲಕ್ಷ್ಯ ಕೊಡ್ಲಿಲ್ಲ. ಏನಿದ್ರ ಲಾಭ ಆಗುತ್ತೆ, ಏನು ಭ್ರಷ್ಟಾಚಾರನೇ. ಅವಾಗ ಕಳೆಸರಿ ಫಸ್ಟ್ ಅಲೆಯಲ್ಲಿ ನಮ್ಮ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇವರೆಲ್ಲ ಸೇರ್ಕೊಂಡು 2,000 ಕೋಟಿ ನೀವು ಲಂಚ ತಗೊಂಡ್ರಿ ಅಂತ ಓಪನ್ ಆಗಿ ಹೇಳಿದ್ರು. ಸರಿಯಾದ ಉತ್ತರ ಸಿಗಿಲ್ಲ, ಅದೊಂದು ಇರ್ಲಿ. ಆದ ನಂತರ 2ನೇ ಅಲೆ ಬರುತ್ತೆ, ಇದರ ಬಗ್ಗೆ ಕೇರ್ಫುಲ್ ಆಗಿ ಇರಬೇಕು, ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟರು. ಆ ನವೆಂಬರ್ದಲ್ಲಿ ಕೊಟ್ಟರು. ಡಿಸೆಂಬರ್ದಲ್ಲಿ ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ಎಚ್ಚರ ಕೊಟ್ಟರು. ಹೀಗೆ 2ನೇ ಅಲೆ ಬರುತ್ತೆ, ಸೀರಿಯಸ್ ಇರುತ್ತೆ. ರಾಜಕೀಯವಾಗಿ ಮೊದಲನೇದಾಗಿ ಒಬ್ಬ ಮುಖಂಡರು ಹೇಳಿದ್ರೆ ಅದು ರಾಹುಲ್ ಗಾಂಧಿನೇ ಹೇಳಿದ್ರು. ಫಸ್ಟ್ಗೆ ಹೀಗೆ ಆಗುತ್ತೆ ಬಹುಶಃ ಇದನ್ನ ಹೇಳಿದ್ರು.
ಆಯ್ತಾ. ಆದ್ರೆ ಇವರು ನೆಗ್ಲೆಕ್ಟ್ ಮಾಡಿಕೊಂಡು ಕೇಂದ್ರದಲ್ಲಿ ಮತ್ತೆ ಆಸ್ ವೆಲ್ ಆಸ್ ರಾಜ್ಯದಲ್ಲಿ ಇವರು ವಿಫಲರಾದ್ರು. ಎರಡನೇ ಅಲೆ ಬಂದಾಗ ನೀವು ನೋಡಿರ್ಬೋದು ಅದು ಅವಸ್ಥೆ. ನಾವು ಬೆಂಗಳೂರಿನ ನೋಡ್ತಾ ಇದ್ವು, ಅಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ. ಅದು ಆ ಅವಸ್ಥೆ ಅಳುವುದು ನರಳುವುದನ್ನು ನೋಡಿದ್ರಂತಂದ್ರೆ ನನ್ನ ಮಗನನ್ನು ಕಾಪಾಡಿ, ನನ್ನ ತಂದೆ ತಾಯಿ ಕಾಪಾಡಿ ಅಂತ ಹೇಳ್ಕೊಂಡು ಜನ ಅಳುವುದು ಆ ವ್ಯವಸ್ಥೆ ಎಲ್ಲ ನೋಡಿದ್ರೆ, ಅದರಲ್ಲಿ ಡಾಕ್ಟರ್ಗಳಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ಗಳು, ನಮ್ಗೆ ಬಹಳ ಜನ ಡಾಕ್ಟರ್ಗಳಿದ್ದಾರೆ, ನೀವು ತಗೊಳ್ಳಿ, ಒಳಗೆ ಜಾಗ ಇಲ್ಲಾದ್ರೂ ವೆರಂಡದಲ್ಲಾದ್ರೂ ಮಲಗಿಸಿ, ಅಂದ್ರೆ ಬೀದಿಯಲ್ಲಿ ಸತ್ತ ಅಂತ ಗೊತ್ತಾಗಬಾರ್ದಲ್ಲ. ಇದನ್ನ ಅವಾಯ್ಡ್ ಮಾಡಿಸಲಾಗಿ ಆ ರೀತಿ ಒಂದು ಮೀಟಿಂಗ್ ಮಾಡಿಕೊಂಡು ಇವರು ಮಾಡಿದ್ರು. ಆದ್ರೆ ಯಾರು ವೆಂಟಿಲೇಟರ್ ಹೋದ್ರು ಸಾಧಾರಣ ಹೆಚ್ಚಿನ ಪರ್ಸೆಂಟೇಜ್ ಎಲ್ಲರೂ ಒಬ್ಬರು ಜೀವಂತವಾಗಿ ಆ ಸಂದರ್ಭದಲ್ಲಿ ಬರಲಿಲ್ಲ. ಇಂಥ ಒಂದು ಮತ್ತೆ ಇದರ ಜೊತೆಯಲ್ಲಿ ಸುಳ್ಳು. ನಾನು ಚಾಮರಾಜಪೇಟೆ ಏರಿಯಾದಲ್ಲಿ ನಾನು ತಿರುಗಾಡ್ತಾನೆ ಇದ್ದೆ, ಜನರಿಗೆ ಸಹ ಮಾಡ್ತಿದ್ರು. ಅಲ್ಲಿ MLA ಜಮೀರಾಮನ್ ನಿಂತಿದ್ರು, ಸಿಕ್ಕಾಪಟ್ಟೆ ಅವರಿಗೆ ಸಹ ಮಾಡೋದು. ನಾವು ಎಲ್ಲೆಲ್ಲಿದ್ದು ಹಣ ಅಲ್ಲಿ ತಂದು ಕ್ರಿಮೇಷನ್ ಮಾಡೋದು. ನಮ್ಮ ಅಲ್ಲಿ 2 ಕ್ರಿಮೇಷನ್ ಇದೆ, ಒಂದು ಬರಿಯಲ್ ಗ್ರೌಂಡ್ ಇದೆ. ಮಿನಿಮಮ್ 40 ಒಂದೊಂದು ಇದರಲ್ಲಿ, ಅಂದ್ರೆ 120, 130 ತನಕ 150 ತನಕ ಕೂಡ ಅಲ್ಲಿ ಡೈಲಿ ಡೆತ್ ಆಗ್ತಿತ್ತು. ವೆರಸ್ ಇವರು ಸ್ಟೇಟ್ ಅಲ್ಲಿ, ಇಡೀ ಸ್ಟೇಟ್ ಅಲ್ಲಿ ತೋರಿಸ್ತಿದ್ದೆ 200-300 ತೋರಿಸ್ತಾ ಇದ್ರು. ನನ್ನ ಲೆಕ್ಕದಲ್ಲಿ ಬೆಂಗಳೂರು ಇಟ್ ಸೆಲ್ಫ್ ಎಲ್ಲ ಕಡೆ ಒಂದು 700-800 ಆಗಿರ್ಬೋದು. ಇದು ಸುಳ್ಳು ಲೆಕ್ಕ. ಇದು ಈಗ ಜನರು ಅವ್ರು ಒಪ್ಲಿಕ್ಕಿಲ್ಲ, ಅವ್ರು ಒಪ್ಪುವುದೂ ಇಲ್ಲ. ನೀವು ಓಪನ್ ಆಗಿ ಸಿಂಪಲ್ ಕಣ್ಣಿಗೆ ಕಾಣುವಂತ ಸುಳ್ಳು. ಇದು ಚಾಮರಾಜನಗರದಲ್ಲಿ, ನಾ ಚಾಮರಾಜಪೇಟೆ ಸುದ್ದಿ ರೆಡ್ ಬಾಡಿದ್ದು ಹೇಳಿದೆ. ಚಾಮರಾಜನಗರದಲ್ಲಿ ಅಲ್ಲಿ ಒಮ್ಮೆ ವ್ಯಾಕ್ಸಿನ್ ಒಂದು ದೊಡ್ಡ ಗಲಾಟೆ ಇಶ್ಯೂ ಆಯ್ತು. ಡಿಸಿಗಳು ಜಗಳಾಡಿದ್ರು, ಆಯ್ತಾ. ಅವಾಗ ಸರ್ಕಾರ ಏನ್ ಹೇಳಿತು, ಹೆಲ್ತ್ ಮಿನಿಸ್ಟ್ರಿ ಏನ್ ಹೇಳಿದ್ರು, 3 ಜನ 4 ಜನ ಮಾತ್ರ ಸತ್ತಿದ್ದು, 24 ಜನ ಸತ್ತಿಲ್ಲ ಅಂತ. ಹೈಕೋರ್ಟ್ ಜಡ್ಜಸ್ ಒಂದು ಪ್ಯಾನಲ್ ಕಳ್ಸಿಕೊಟ್ರು. ಅಲ್ಲಿ ಅವ್ರು ಎನ್ಕ್ವೈರಿ ಮಾಡಿದ್ರು. ಆವಾಗ ಅವ್ರಿಗೆ ಗೊತ್ತಾಗಿ 24 ಜನ ಆಕ್ಸಿಜನ್ ಇದರಲ್ಲಿ ಹೊಡೆದೇ ಸತ್ತು ಹೋದ್ರು, ತೀರಿ ಹೋದ್ರು ಅಂತ ಅವರು ಕೂಡ ಹೇಳಿದ್ರು. ನಂತರ ನಮ್ಮ ಅಪೋಸಿಷನ್ ಲೀಡರು ನಮ್ಮ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರೆಲ್ಲ ವಿಸಿಟ್ ಮಾಡಿ ಅವರಿಗೆ ಕೂಡ ಅದೊಂದು 24ರಿಂದ ಮೇಲೆ ಆ ಒಂದು ಅಲ್ಲಿ ಆಕ್ಸಿಜನ್ ಪೂರೈಕೆ ಮಾಡದೆ ಸಂಪೂರ್ಣ ನೆಗ್ಲಿಜೆಂಟ್ ಇಂದ ಸತ್ತೋದ್ರು ಅಂತ ಹೇಳ್ಕೊಂಡು ಅವ್ರು ವರದಿಯಾಗಿದೆ. ಹೈಕೋರ್ಟ್ ವರದಿ ಕೊಟ್ಟರು ಕೂಡ ಒಂದೇ ಒಂದು ಆಕ್ಷನ್ ಇವರು ತಗೊಳ್ಳಿಲ್ಲ. ಅಂದ್ರೆ ಇವರಿಗೆ ಸರ್ಕಾರ ನಡ್ಸೋಕ್ ಗೊತ್ತಿಲ್ಲ, ಒಂದು DC ಮೇಲೆ ಆಗಲಿ ಇನ್ನೊವ್ರ ಮೇಲೆ ಆಕ್ಷನ್ ತಗೊಳ್ಳುವಂತದ್ದು ಇವರಿಗೆ ಆ ಒಂದು ತಾಕತ್ತಿದೆಯೋ ಇಲ್ಲವೋ. ಇಲ್ಲದ್ರೆ ಇಮಿಡಿಯೇಟ್ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ನಾವು 38 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ವಿ. ಅಲ್ಲ, ಇತ್ತೀಚೆಗೆ ಒಂದು ವರದಿ ಬಂತು, ಆ ವರದಿ ಏನು ಹೇಳ್ತು? ಅದರಲ್ಲಿ ಕೂಡ ಅದೇ ತೀರುವ ಸಂಖ್ಯೆ ಜಾಸ್ತಿ ಇದೆ, ಇವ್ರು ಹೇಳೋದಕ್ಕಿಂತಲೂ ಜಾಸ್ತಿ ಇದೆ. ಮತ್ತೆ ಅವರು DC ವೈಫಲ್ಯ ಕೂಡ ಇವರು ಅದು ಕೂಡ ಇವರು ಹೈಕೋರ್ಟ್ ಹೇಳಿದೆ, ಆಯ್ತಾ. ಆದ್ರೆ ಸರ್ಕಾರ ಇದಕ್ಕೆ ಸರಿಯಾಗಿ ಆವಾಗ ಸ್ಪಂದಿಸಲಿಲ್ಲ. ಇವರಿಗೆ ಆ ಧೈರ್ಯ, ಇಬ್ಬರು ಗಲಾಟೆ ಮಾಡ್ಕೊಂಡು ಒಬ್ರು DC ಒಬ್ರು ADC ಗಲಾಟೆ ಮಾಡಿ ಟ್ರಾನ್ಸ್ಫರ್ ಮಾಡೋಕೆ ತಿಂಗಳಗಟ್ಟಲೆ ತಗೊಂಡ್ರು. ಇದು ಇಮಿಡಿಯೇಟ್ ಆಗುವಂತ ಕೆಲಸ. ಸರ್ಕಾರದ ಒಂದು ಅವರಿಗೆ ಒಂದು ಫರ್ಮ್ನೆಸ್ ಇದ್ದಿದ್ರೆ, ಅಡ್ಮಿನಿಸ್ಟ್ರೇಷನ್ ಗೊತ್ತಿದ್ರೆ, ಜನರ ಬಗ್ಗೆ ಥಿಂಕ್ ಮಾಡುವಂತ ಪರಿಸ್ಥಿತಿ ಇದ್ದಿದ್ರಂತಂದ್ರೆ ಕೂಡಲೇ ಅವ್ರು ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ರು ಎತ್ತಿ ಹಾಕಿ ಬೇರೆ ಬೇಕಾದಷ್ಟು IAS ಆಫೀಸರ್ಸ್ ಇದ್ದಾರೆ ಹಾಕ್ಬೇಕಾಗಿತ್ತು. ಅಂದ್ರೆ ಇವ್ರದ್ದು ಆ ನಡವಳಿಕೆಗಳೆಲ್ಲ. ಮತ್ತು ಜೊತೆಯಲ್ಲಿ ನೋಡಿ, ಲಾಸ್ಟ್ ಟೈಮ್ 2ನೇ ಸಲ ಅಲೆಯಲ್ಲಿ ಫಸ್ಟ್ ಅಲೆಗೆ ಒಂದು 10,000 ಬೆಡ್ ಒಂದು ಇದು ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಮಕೂರು ರೋಡಲ್ಲಿ. ಆವಾಗ 1,000 ರೂಪಾಯಿ ಒಂದೊಂದು ಬೆಡ್ಗೆ ಚಾರ್ಜ್ ಕಲೆಕ್ಟ್ ಇದು ಮಾಡಿದ್ರು, ಚಾರ್ಜ್ ಹಾಕಿದ್ರು. ಸುಮಾರು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ತೋರಿಸಿದ್ರು. ಅದೀಗ ಎಲ್ಲಿದೆ? ಬೆಡ್ಡು ಇಲ್ಲ, ಬೆಡ್ಶೀಟು ಇಲ್ಲ, ಆಕ್ಸಿಜನ್ ಇಲ್ಲ, ಏನಿಲ್ಲ. ಇನ್ನೂ ಕೆಲವು ಹಾಸ್ಪಿಟಲ್ಗಳಲ್ಲಿ ಇದು ಆಕ್ಚುಯಲ್ ಫ್ಯಾಕ್ಟು 10 ಇದು ವೆಂಟಿಲೇಟರ್ಗಳಿದ್ರೆ ಆಕ್ಸಿಜನ್ ಅದ್ರಲ್ಲಿ 5 ಮಾತ್ರ. ಅದನ್ನ ಒಂದು ಆ ಕಡೆ ಈ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಚಾರ್ಜ್ ಕಲೆಕ್ಟ್. ಒಬ್ಬರು ಕೂಡ ಕಡಿಮೆ ಅಂದ್ರೆ ಸಣ್ಣ ಒಂದು ಇದ್ರದ್ದು ಕೂಡ 3 ಲಕ್ಷ ಚಾರ್ಜು, 10 ಲಕ್ಷ, 20 ಲಕ್ಷ, ಕೋಟಿ ಕೂಡ ತನಕ ಚಾರ್ಜ್ ಮಾಡಿದ್ದುಂಟು. ಅದ್ರೂ ಕೂಡ ಅವರು ಹೆಣ ಕೂಡ ಸರಿಯಾಗಿ ಎಲ್ಲರೂ ಹೆಣವಾಗಿ ಹೊರಗೆ ಬಂದ್ರು. ಹೆಣ ಕೊಡಬೇಕಾದ್ರೆ ದುಡ್ಡು ತಗೊಳ್ಳೋಂಥ ಹ್ಯಾರಾಸ್ಮೆಂಟ್ ಕೂಡ ಇಂಥದ್ದು ಬಹಳಷ್ಟು ಆಯ್ತು. ಎಷ್ಟೋ ಮಕ್ಕಳು ತಂದೆ ತಾಯಿನ ಕಳ್ಕೊಂಡು ತಬ್ಬಲಿ ಆಗಿದ್ದಾರೆ. ಕಡೆಗೆ ಸರ್ಕಾರ ಹೋರಾಡ್ತು, ಏನು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ಕೇರ್ ಮಾಡಿಲ್ಲ. ವ್ಯಾಕ್ಸಿನೇಷನ್ ಬಗ್ಗೆ ಮನಮೋಹನ್ ಸಿಂಗ್ ಒಂದು ಲೆಟರ್ ಬರೆದ್ರು. ನೀವು 25,000 ಕೊಟ್ಟೆ, 35,000 ಲೆಕ್ಕ ಬೇಡ. ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೆದ್ರು, ನಮ್ಮ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿ, ಎಲ್ಲರಿಗೂ ವ್ಯಾಕ್ಸಿನ್ ಅದು ಒಂದೇ ದಾರಿ ಮೊದಲು ಅಂತ. ಇವ್ರು ಕಡತನಕ ಕೊಡ್ಲಿ, ಇವ್ರು ನಮ್ಮಲ್ಲಿ
ಇವರು ವರ್ಲ್ಡ್ ವೈಡ್ ನಾವು ದೊಡ್ಡ ದೇವ ಆಗ್ಲಿ ಇವ್ರೇನ್ ಮಾಡಿದ್ರು, ನಮ್ಮಲ್ಲಿ ವ್ಯಾಕ್ಸಿನೇಷನ್ ಸರಿಯಾಗಿಲ್ಲದೆ ಎಡಿ ರಫ್ತು ಮಾಡಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ನಮ್ಮ ಈಗ ವ್ಯಾಕ್ಸಿನೇಷನ್ ಕೂಡ ನಿನ್ನೆಲ್ಲ ಮೊನ್ನೆ ಒಂದು ವಿಜಯವಾಣಿಯಲ್ಲಿ ಒಂದು ಇದು ಬಂದಿದೆ ಆರ್ಟಿಕಲ್. ಇವ್ರು ಹೇಳ್ತಾರೆ ನವೆಂಬರ್ ಅಲ್ಲಿ ನಮ್ದೆಲ್ಲ ಕರ್ನಾಟಕದ ಹೇಳ್ತೀನಿ, ನವೆಂಬರ್ದಲ್ಲಿ ಜನವರಿ 14 ತಾರೀಕೇನು ಶುರು ಮಾಡಿದ್ರು ಇವರು, 175 ದಿವಸ ಆಯ್ತು. ಇಲ್ಲಿ ತನಕ ಇವರು ಕೊಟ್ಟ ಲೆಕ್ಕದಲ್ಲಿ ನೋಡಿದ್ರಂತಂದ್ರೆ ಇದನ್ನು ನಮ್ಮ ರಾಜ್ಯದ್ದು ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗ್ಬೇಕಾದ್ರೆ ಇನ್ನೂ 1.5 ವರ್ಷ ಬೇಕು. ಇವರು ನವೆಂಬರ್ದಲ್ಲಿ ಮುಗಿಸ್ತೇನೆ ಅಂತ ಅಂತಾರೆ. ಮೊದಲು ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದಷ್ಟು ವಿರೋಧ ಪಕ್ಷಗಳು ಅಥವಾ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಷ್ಟು ಹಾದಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು, ಜನರಲ್ಲಿ ಅದರ ಬಗ್ಗೆ ಗೊಂದಲ ಮೂಡಿಸಿದ್ರು. ನೋಡಿ, ಇದು ನಾನು ನಿನ್ನ ಧಾರವಾಡದಲ್ಲಿ ಹೋಗಿದ್ದೆ ಆಯ್ತಾ, ಅಲ್ಲಿ ಬಹಳ ಜನ ಇವ್ರ ಬಗ್ಗೆ ಈ ಒಂದು ಸರ್ಕಾರದ ಬಗ್ಗೆ ಒಂದು ಅಪನಂಬಿಕೆ ಬಂತು. ಯಾಕಂತಂದ್ರೆ ಇವ್ರು ಏನ್ ಮಾಡಿದ್ರು, ಮೋದಿ ಅವ್ರದ್ದು, ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ವ್ಯಾಕ್ಸಿನೇಷನ್ ಜೊತೆಲಿ ಒಂದು ಫೋಟೋ ಹಾಕಿದ್ರು ಫಸ್ಟ್ಗೆ. ಇಲ್ಲಿ ತನಕ ಪೋಲಿಯೋ ಇರ್ಬೋದು, ಸಿಡುಬು ಇರ್ಬೋದು, ಕೊಲೆರಾ, ಇದಕ್ಕೆಲ್ಲ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ಯಾವ ಸರ್ಕಾರನು, ಯಾವ ಪ್ರೈಮ್ ಮಿನಿಸ್ಟರ್, ಯಾವ ಮುಖ್ಯಮಂತ್ರಿ ಕೂಡ ಫೋಟೋ ಹಾಕಿ ಕೊಟ್ಟಿಲ್ಲ. ಅಂದ್ರೆ ಇವ್ರದ್ದೆಲ್ಲಾನು ಜನರಿಗೆ ಇದೊಂದು ಶೋ ತೋರಿಸಲಿಕ್ಕೆ, ಮುಂದಿನ ಚುನಾವಣೆ ಸಲುವಾಗಿ, ಒಂದು ಓಟಿನ ಸಲುವಾಗಿ ಥಿಂಕ್ ಮಾಡ್ತಾರೆ ಹೊರತು ಇವ್ರದ್ದು ಕಾರ್ಯಕ್ರಮದ ಬಗ್ಗೆ ಇವ್ರಿಗೆ ನಂಬಿಕೆ ಇರಲಿಲ್ಲ. ಇದರಿಂದ ಯಾರು ಕಾಂಗ್ರೆಸ್ ಹೇಳ್ಬೇಕಾಗಿಲ್ಲ, ಜನರೇ ಇವ್ರದ್ದು ಅವಸ್ಥೆ ನೋಡಿಕೊಂಡು ಇವರ ವ್ಯವಸ್ಥೆಗಳ ಬಗ್ಗೆ, ಇವರ ವ್ಯಾಕ್ಸಿನೇಷನ್ ಬಗ್ಗೆ ಡೌಟ್ ಬಂದು ಇದು ಸುಮ್ಮನೆ ಗೂಬೆ ಕೂರಿಸೋದು. ಈಗ ಪೆಟ್ರೋಲ್, ಡೀಸೆಲ್ ಅದರಲ್ಲೂ ಕೂಡ ಅದನ್ನ ಬೇಕಾದ್ರೆ ಹೇಳ್ತೀನಿ ನಾನು. ಈಗ ಇವ್ರು ಏನು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಈಗ ನಾನು ನಗರದ ಇನ್ಸಿಡೆಂಟ್ ಹೇಳಿದೆ, ಇದೇ ತರ ಒಂದಲ್ಲ ಎರಡಲ್ಲ, ಅದು ಕೇಂದ್ರ ಸರ್ಕಾರ ಇರ್ಬೋದು, ಸಲ್ಮಾನ್ ಮೋದಿ ಅವ್ರದ್ದು ಇರ್ಬೋದು, ಇಲ್ಲಿರ್ಬೋದು, ಬೇಕಾದಷ್ಟಿದೆ. ಅದು ಎಲೆಕ್ಷನ್ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ಬೇಕಾದಷ್ಟು ಸುಳ್ಳುಗಳು ಹೇಳಿದ್ದು ಕೂಡ ಉಂಟು. ಇವರು ಪಕ್ಷವಾಗಿ ಕಾಂಗ್ರೆಸ್ ಎಲ್ಲೂ ಕೂಡ ಹೇಳಲಿಲ್ಲ, ಪಕ್ಷ ತಗೊಳ್ಬೇಡಿ, ನಮ್ಮ ಪ್ರಚಾರ ಮಾಡಿದ್ವಿ ನಾವು. ಪಕ್ಷ ಯಾವುದೇ ಪಕ್ಷದ ಕಾಂಗ್ರೆಸ್ ಒಬ್ರು ಯಾರು ನೀವು ತಗೋಬೇಡಿ ಸರಿ ಇಲ್ಲ ಅಂತ ಇಂದು ಎಲ್ಲೂ ಹೇಳಿಲ್ಲ. ಅಪಪ್ರಚಾರ ಆಗಿದೆ, ಇವರಿಂದಾಗಿ ಅಪಪ್ರಚಾರ ಆಗಿದೆ, ಇವರ ನಡವಳಿಕೆಯಿಂದ ಅಪಪ್ರಚಾರ ಆಗಿದೆ. ಪಕ್ಷವಾಗಿ ಪಕ್ಷದ ಮುಖಂಡರು ವ್ಯಾಕ್ಸಿನೇಷನ್ ತಗೋಬೇಡಿ ಅಂತ ಖಂಡಿತ ಹೇಳಿಲ್ಲ. ಇವರ ಅವತಾರ, ಇವರ ಆಕ್ಷನ್ಸು, ಇವರ ರೀತಿ ನಡತೆಗಳಿಂದಾಗಿ ಜನ ಡೌಟ್ ಪಟ್ಕೊಂಡು ಸ್ವಲ್ಪ ಹಿಂಜರಿದ್ರೆ ಹೊರತು ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಲ್ಲವೇ ಅಲ್ಲ. ಒಂದೇ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಅನ್ನೋದು ಕಾಂಗ್ರೆಸ್ನ ನಿರ್ಧಾರ ಕೂಡ ಆಗಿರ್ತದೆ. ಕಾಂಗ್ರೆಸ್ KPCC ಇಂದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಶುರು ಮಾಡಿದ್ವು. ಪುಕ್ಕಟ ನಾವು ಈಗ ಚಾಮರಾಜಪೇಟೆ 25,000 ವ್ಯಾಕ್ಸಿನೇಷನ್ ಪರ್ಚೇಸ್ ಮಾಡಿ ಜನರಿಗೆ ಕೊಟ್ಟರು. ದಿವಸ ಅದ್ರ ಬಗ್ಗೆ ಪ್ರಚಾರ ಮಾಡಿದ್ವು, ದಿವಸ ತಗೊಳ್ಳಿ ಅಂತ ಹೇಳ್ಕೊಂಡು. ಇವರೀಗ ನೋಡಿ, ಇಲ್ಲಿ ವ್ಯಾಕ್ಸಿನೇಷನ್ ಈಗ ಲೆಕ್ಕ ನೋಡಿದ್ರೆ ಒಂದು ದಿವಸ ಬರ್ತದೆ, ಮರು ದಿವಸ ಇಲ್ಲ. ನಮ್ಮ ಹಾಸ್ಪಿಟಲಲ್ಲಿ ಎಷ್ಟು ಕಷ್ಟಪಡ್ಬೇಕು, ಜನ ಬಂದು ಕ್ಯೂ ಅಲ್ಲಿ ಬರುವುದು, ಸಾಯಂಕಾಲ ತನಕ ನಿಲ್ಲುವುದು, ಹೋಗುವುದು. ಇದು ಪ್ರಚಾರ. 18 ವರ್ಷಕ್ಕೆ ಮೇಲ್ಪಟ್ಟು ನಾಳೆ ನಾವೆಲ್ಲ ಇದು ವ್ಯಾಕ್ಸಿನೇಷನ್ ಕೊಡ್ತೀರಾ ಅಂತ ಒಂದು ದಿವಸ ಪ್ರಚಾರ ಮಾಡಿದ್ರು. ಮರು ದಿವಸ ನೋಡಿದ್ರೆ ಅದಿಲ್ಲ, ಇನ್ನೊಂದು ಸ್ಟೇಟ್ಮೆಂಟು ಆಯ್ತಾ. ಅದೇ ತರ ಬೆಡ್ ಕೂಡ ಮಂತ್ರಿಗಳದ್ದು ಒಬ್ಬರದ್ದು ಹೇಳ್ತೀನಿ ನಾನು. ಆಸ್ಟರ್ ಹಾಸ್ಪಿಟಲ್ ಅಂತ ಇದೆ ಬೆಂಗಳೂರಿನಲ್ಲಿ, ಆಸ್ಟರ್ ಹಾಸ್ಪಿಟಲ್ ಅಂತ. ಅಲ್ಲಿ ನಮಗೆಲ್ಲ ಬೇಕಾದ್ರೆ ಎಲ್ಲ ಸಾಧಾರಣ ಹಾಸ್ಪಿಟಲ್ ಪರಿಚಯದವರಿದ್ದಾರೆ. ಅಲ್ಲಿ ಇದ್ದ ಹಾಸ್ಪಿಟಲ್ ಎಲ್ಲ ಒಬ್ಬರು ಮಂತ್ರಿಗೆ ಬ್ಲಾಕ್, ಅವ್ರ ಚೀಟಿ ಕೊಟ್ಟರೆ ಮಾತ್ರ ಅವರಿಗೆ. ಅಲ್ಲಿ ಖಾಲಿ 30-40 ಇದ್ರು ಕೂಡ ಯಾರಿಗೂ ಕೊಡಂಗಿಲ್ಲ. ಜನ ಇಲ್ಲಿ ಬೀದಿಯಲ್ಲಿ ಸತ್ತರೂ ಕೊಡಂಗಿಲ್ಲ. ಯಾರು ಹೊಸ ಬಂದವರಿಗೆ ಇಲ್ಲಿ ಹೇಳ್ಬೇಕು ಇವರು ಇಲ್ಲ. ಇದು ಅದೊಂದು ಬೆಡ್ ಬ್ಲಾಕಿಂಗ್ ಬಗ್ಗೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಇವ್ರದೇ ಕ್ರಮ ಕಂಡದು. ಅದನ್ನು ಏನೋ ದಾರಿ ತಪ್ಪಿಸ್ಲಿಕ್ಕೆ ಹೋದ್ರು, ಅದು ಆಗ್ಲಿಲ್ಲ. ಅದು ಸಿಕ್ಕೊಂಡ್ಬಿದ್ರು, ಯಾರನ್ನ ಬದನಾಮ್ ಮಾಡ್ಕೊಂಡು ಯಾವ್ದೋ ಒಂದು ಇದು ಎಲ್ಲಾ ತರದಲ್ಲಿ ಯಾವಾಗ್ಲೂ ಒಂದು ಕಮ್ಯುನಲ್ ಮಾಡಿ ಜಾತಿ ಜನ ತಲೆ ಹಾಳು ಮಾಡಿ ಇದನ್ನು ಮಾಡೋಣ ಅಂತ ಮಾಡಿದ್ರು. ಕಳೆದ ಸರಿ ಚುನಾವಣೆಯಲ್ಲಿ ಕಳೆದ ಸರಿ ಫಸ್ಟ್ ಬಂದ ಮಾಡಿದ್ರು. ಅದೇನೋ ತಬ್ಲಿಕ್ ಅಂತೆಲ್ಲ ಹೇಳಿದ್ರಲ್ಲ, ಅದು ಅಪ್ಪಟ ಸುಳ್ಳುಂತಾಯ್ತು. ಎಲ್ಲಾ ಹೈಕೋರ್ಟ್ಗಳು ಕೂಡ ಅವ್ರು ಚೀಮಾರಿ ಹಾಕಿ ಆಯ್ತು. ಒಬ್ರು ಮುಖ್ಯಮಂತ್ರಿ ಅವ್ರದ್ದು ನಾವು ಕ್ಷಮೆ ಕೇಳಬೇಕು, ನಾವು ಹೇಳಿ ತಪ್ಪು ಇದು ಮಾಡಬಾರ್ದು ಅಂತ. ಅದೇ ತರ ಈಗ ನೋಡಿ, ಮೊನ್ನೆ ಕುಂಭಮೇಳ ಆಯ್ತು ನೋಡಿ, ಲಕ್ಷಗಟ್ಟಲೆ ಜನ ಅದರಿಂದಾಗಿ ಬಂದಿದೆ. ಇದು ಇಂಥ ಪರಿಸ್ಥಿತಿ ಇರುವಾಗ ಮಾಡಿದ್ರು, ಗೊತ್ತಿದ್ದು ಮಾಡಿದ್ರು. ಇದು ಇಂಥದ್ದು ಬರುತ್ತೆ, 2ನೇ ಅಲೆ ಬರುತ್ತೆ, ಈಗ ಮಾಡಬಾರದು ಗೊತ್ತಿದ್ದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಇನ್ವಾಲ್ವ್ ಆಗಿ ಇದನ್ನು ಮಾಡಿದ್ರು. ಅದನ್ನ ಯಾವ್ದೋ ಒಂದು ತರದಲ್ಲಿ ಪ್ರಿವೆಂಟ್ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿ ಜನ ಮಾಡಬಹುದಿತ್ತು. ಇದೀಗ ಈ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಉಚಿತವಾಗಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು.
ಅದರಲ್ಲಿ ಏನೂ ಇದಿಲ್ಲ ಅಂದರೆ ಎಲ್ಲ ಜನರು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇತ್ತು ಉಚಿತವಾಗಿ ಕೊಡಬೇಕು ಅಂತ, ಈಗ ಕೊಡ್ತಾ ಇದ್ದಾರೆ ನೋಡಿ. ಅದು ಇವರು ಕೊಟ್ಟಿಲ್ಲ. ಇವರು ಈಗ ಇಲ್ಲಿ ಕಾಂಪನ್ಸೇಷನ್ ಸೀರಿಯಾದ ಕೊಟ್ಟರು ಅಂತ ಯಡಿಯೂರಪ್ಪ 1 ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಅಲ್ಲಿಂದ ಕೆಲವು ಸೆಂಟ್ರಲ್ ಗವರ್ಮೆಂಟ್ ಕೆಲವು ಅನೌನ್ಸ್ ಮಾಡ್ತು. ಇದು ಈಗ ವ್ಯಾಕ್ಸಿನೇಷನ್ ಅಂತ ಕೊಟ್ಟಿದ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಇವ್ರು ಹೇಳಿದ್ರು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವರು ಚಾಟಿ ಬೀಸಿ ನೀವು ಕೊಡಿ, ಫ್ರೀ ಎಲ್ಲರಿಗೂ ಕೊಡಿ, ಎಲ್ಲರ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿ ಟೈಟ್ ಆಗಿ ಹೇಳಿದ ನಂತರ ಇವರು ಇಲ್ಲದ್ರೆ ವ್ಯಾಕ್ಸಿನೇಷನ್ ಕೊಡೋಕ್ಕಾಗಲ್ಲ. ಇವರ ಉತ್ತರ ಬೇರೆ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಕೇಳಲಿಲ್ಲ. ಸುಪ್ರೀಂ ಕೋರ್ಟ್ ಇವರಿಗೆ ಸರಿಯಾಗಿ ಟೈಟ್ ಆಗಿ ಇವ್ರಿಗೆ ಹೇಳ್ತು ನೀವು ಕೊಡಬೇಕು ಅಂತ. ನಂತರ ಇದನ್ನು ಶುರು ಮಾಡಿದ್ರು. ಅದು ಕೂಡ ಈಗ ನೋಡಿ ಇವರತ್ತು ಸಫಿಶಿಯಂಟ್, ನಮ್ಮಲ್ಲಿ ಸಫಿಶಿಯಂಟ್ ಬೇಕಾದಷ್ಟು ಇತ್ತು. ಅದನ್ನು ಇವರೇ ಅದಕ್ಕೆ ಒಂದು ಆಗದಾಗೆ ಅದು ಆ ಸಫಿಶಿಯಂಟ್ ನಾವು ಉಪಯೋಗ ಮಾಡಿದಾಗೆ, ಇನ್ಕ್ಲೂಡಿಂಗ್ ಈ ಕರ್ನಾಟಕದಲ್ಲಿರುವಂತಹ ಆಕ್ಸಿಜನ್ ಇಲ್ಲಿ ಉತ್ಪನ್ನ ಮಾಡೋದು ನಮಗೆ ಕೊಡದೆ ಯಾರು ಕೇಳಿಸಿ ಇದೇ ತರ ಇದು ವ್ಯಾಕ್ಸಿನೇಷನ್ ಕೂಡ ಅಷ್ಟೇ. ಈಗ ಮೊದಲು ಒಂದು ಫಸ್ಟ್ ವ್ಯಾಕ್ಸಿನೇಷನ್ ತಗೊಂಡೆ, ಫಸ್ಟ್ ಬಂದ ಕೂಡಲೇ ನಾವು ತಗೊಂಡು 28 ದಿವಸದಲ್ಲಿ ತಗೋಬೇಕು ಅಂತ 28 ದಿವಸ ಸೆಕೆಂಡ್ ತಗೊಂಡೆ. ಅದು 28 ದಿವಸ ಹೋಗಿ ಈಗ 12 ವಾರಗಳು 12 ವಾರ ಮಾಡಿ. ಯಾಕಂತಂದ್ರೆ ಜನರಿಗೆ ಮೋಸ, ಸುಮ್ಮನೆ ಹೇಳು 12 ವಾರ ಈಗ ಬೇಕು ಅಂತ, ಅಲ್ಲಿ ಇಲ್ಲ ಕೊಡ್ಲಿಕ್ಕೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಇದಕ್ಕೊಂದು ಇದಲ್ಲ. ಈ ನಾಟಕಗಳು ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ಇವ್ರು ಸುಳ್ಳು ಕೂಡ ಅರ್ಥ ಆಗ್ತಾ ಇದೆ. ಇವರು ಕಂಪ್ಲೀಟ್ಲಿ ಸ್ಟೇಟ್ ಫೇಲಿಯರ್ ಆಗಿದೆ. ನವೆಂಬರ್ ವೇಳೆಗೆ ಅವರು ಏನು ಸದರ ಬಹುಶಃ 60% ಅಂತ ಹೇಳಿದ್ದಾರೆ. ಅಷ್ಟು ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ಆಗುದಿಲ್ಲ. ದಯವಿಟ್ಟು ನಿನ್ನೆದೆ ವಿಜಯ ಕರ್ನಾಟಕ ಓದಿ, ಕಂಪ್ಲೀಟ್ ಅದ್ರಲ್ಲಿ ಕೊಟ್ಟಿದ್ದಾರೆ. 128 ದಿವಸದಲ್ಲಿ ಎಷ್ಟು ಕೊಟ್ಟರು, ಈ ಕ್ರಮದಲ್ಲಿ ಕೊಟ್ಟು ಹೋದ್ರೆ ಈಗ ಕಡಿಮೆನೇ ಆಗ್ತಾ ಇದೆ ದಿವಸ ಸಪ್ಲೈ ಕೂಡ. ಆಯ್ತಾ, ಇದ್ರಲ್ಲಿ ನೋಡಿದ್ರೆ ಇನ್ನು 1.5 ವರ್ಷ ಬೇಕು ನಮ್ಮ ಕರ್ನಾಟಕದಲ್ಲಿ ಪೂರ ಕೊಡ್ಬೇಕಾದ್ರೆ, ಅದು ಸಪ್ಲೈ ಕರೆಕ್ಟ್ ಆದ್ರೆ, ಇಲ್ಲಾಂದ್ರೆ ಅದು ಆಗುದಿಲ್ಲ ಅಂತ ಹೇಳಿ ಕರೆಕ್ಟ್ ಲೆಕ್ಕ ಕೊಟ್ಟಿದ್ದಾರೆ ಅವರು. ಇದೆಲ್ಲ ಇವರು ಸುಮ್ಮನೆ ಜನರಿಗೆ ತಪ್ಪು ದಾರಿ ಹೇಳಲಿಕ್ಕೆ 20 ನಾವು ನವೆಂಬರ್ದಲ್ಲಿ ಮುಗಿಸ್ಬಿಡ್ತೇವೆ, ಎಲ್ಲ ಆಗ್ತದೆ, ಎಲ್ಲ ಸಿಗುತ್ತೆ. ಹಾಗೆ ಅದು ಕೂಡ ಫ್ರೀ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರು. ಫ್ರೀ ವ್ಯಾಕ್ಸಿನೇಷನ್ ಅಂತ ಇಲ್ಲಿ ಒಂದು ಕಡೆ ಹೇಳಿದ್ರೆ ಇಲ್ಲಿ ಇಲ್ಲ. ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ದಲ್ಲಿ ಸಿಗ್ತಾ ಇಲ್ಲ. ಪಕ್ಕದ ಪ್ರೈವೇಟ್ ಹಾಸ್ಪಿಟಲ್ ಅದೇ ವ್ಯಾಕ್ಸಿನೇಷನ್ ಅಲ್ಲಿ ಸಿಗ್ತಿತ್ತು. ಅದ್ರದ್ದು ಕೂಡ ಒಂದು ಕರ್ಮಕಾಂಡೆಲ್ಲ ಬಂತು. ಆಯ್ತಾ, ಇಂಥದ್ದೆಲ್ಲ ಇವ್ರದ್ದು ಏನಾಯ್ತು ಅಂತಂದ್ರೆ ಜನರ ಬಗ್ಗೆ ಥಿಂಕಿಂಗ್ ಇಲ್ಲ, ಇವರಿಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ಜನರ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇವತ್ತು ಇಲ್ಲ. ಇವರಿಗೆ ಒಂದೇ ಒಂದು ಇದು ನಾವು ಮುಂದೆ ಅವರಿಗೆ ಒಂದು ಸ್ಟೇಟ್ಸ್ಮೆಂಟ್ಶಿಪ್ ಇಲ್ಲ. ನಮ್ಮ ಮುಂದಿನ ಜನಾಂಗ, ಮುಂದಿನ ಪೀಳಿಗೆ, ಈಗ ಎಷ್ಟೋ ಜನ ಈಗ ಕೆಲಸ ಇಲ್ಲದೆ ನಾವು ನೀವು ಕೂಡ ಇದರಲ್ಲಿ ಸಫರರ್ಸ್. ಯಾರು ಕೇಳಿದ್ರು ಸಫರರ್ಸ್. ಈಗ ಯಾರು ಬೇಕಾದ್ರೆ ಕೇಳಿ. ಅದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ಬಳಿಕ ಮತ್ತೆ
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಿ.ಎ. ಬಾವಾ ಅವರಿದ್ದಾರೆ. ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗಾದರೆ ಸರ್ಕಾರ ಏನು ಈಗ ಉಚಿತ ಲಸಿಕೆ ಅಂತ ಕೊಡ್ತಾ ಇದೆ, ಇದು ಹೆಚ್ಚು ದಿನ ಹೋಗುದಿಲ್ಲ ಅಂತ ಹೇಳ್ತೀರಿ ನೀವು? ಆ ಥರ ಈಗ ಅದು 2 ಕಂಪನಿಗಳು ಈಗ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾಗಿ ಪ್ರೋತ್ಸಾಹ ಕೊಟ್ಟಿಲ್ಲ. ಈಗ ನಿರ್ವಾಹವಿಲ್ಲ, ಒಪೋಸಿಷನ್ ಒಂದು ಕಡೆ ಸುಪ್ರೀಂ ಕೋರ್ಟು, ಒಂದು ಕಡೆ ಹೈಕೋರ್ಟ್ಗಳು ಹೊಡ್ತಂದು ಈಗ ಸ್ವಲ್ಪ ದಾರಿಗೆ ಬಂದು ವ್ಯಾಕ್ಸಿನೇಷನ್ ಉತ್ಪನ್ನ ಆಗ್ತದೆ. ಅದನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ಬೇಗ ಇವ್ರು ಹೇಳಿದಾಗಿ ನವೆಂಬರ್ನಲ್ಲಿ ಮುಗಿಸ್ತೇವೆ, ಡಿಸೆಂಬರ್ನಲ್ಲಿ ಮುಗಿಸ್ತೇವೆ, ಅದು ಆಗಲ್ಲ. ಅದು ಆಗುದಿಲ್ಲ. ವಿಜಯವಾಣಿ ಬಹಳ ರಿಸರ್ಚ್ ಮಾಡಿಕೊಂಡು ಅದನ್ನು ಹೇಳಿದ್ದಾರೆ. ಇನ್ನು 1.5 ವರ್ಷ ಮಿನಿಮಮ್ ಬೇಕು ಅಂತ ಹೇಳ್ಕೊಂಡು. ಅದು ಇವರು ಮಾತಿಗೂ ಕೃತಿಗೂ ಬಹಳಷ್ಟು ಡಿಫರೆನ್ಸ್ ಇದೆ. ಆಯ್ತಾ? ಇವ್ರದ್ದೆಲ್ಲನೂ ಈಗ ಇದು ನಮ್ಮ ಇಲ್ಲಿ ಕೊರೋನಾ ಫಸ್ಟ್ ಕಾಲದಲ್ಲಿ ಬರಲಿಕ್ಕೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣ ಹೊಣೆ. ಅದಕ್ಕೆ ಏನಂತಂದ್ರೆ ಜನವರಿ 30ಕ್ಕೆ ಫಸ್ಟ್ ಇದು ಬಂತು, ಡಿಟೆಕ್ಟ್ ಆಯ್ತು ಲಾಸ್ಟ್ ಇಯರ್. ಜನವರಿ 30 ಡಿಟೆಕ್ಟ್ ಆದ ನಂತರ ಬಾಕಿ ಕಡೆ ಎಲ್ಲ ದೇಶಗಳಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆನೂ ಬಂದ್ ಮಾಡಿದ್ರು, ಲಾಕ್ಡೌನ್ ಮಾಡಿದ್ರು. ಮತ್ತೆ ಫ್ಲೈಟಲ್ಲಿ ಇಲ್ಲಿ ಮಾಡಿಲ್ಲ. ಯಾವುದು ಜಮಾತೆ ಕಾರ್ಯಕ್ರಮಕ್ಕೆ ಅವಾಗ ಎಲ್ಲವನ್ನ ಅಲೋ ಮಾಡಿದ್ರು, ಎಲ್ಲದಕ್ಕೂ ವೀಸಾ ಕೊಟ್ಟರು, ವೀಸಾ ಕೊಟ್ಟರು ಅವರಿಗೆ, ವೀಸಾ ಕೊಟ್ಟು ಬರೋಂಗ್ ಮಾಡಿದ್ರು. ಅದೇ ಮಲೇಷ್ಯಾದಲ್ಲಿ ಕೊಟ್ಟಿರ್ಲಿಲ್ಲ, ಸಿಂಗಾಪುರದಲ್ಲಿ ಅವ್ರಿಗೆ ಅಲೋ ಮಾಡಿರ್ಲಿಲ್ಲ ಮಾಡಕ್ಕೆ, ಇವರೆಲ್ಲಾನು ಅಲೋ ಮಾಡಿದ್ರು ಮಾಡಕ್ಕೆ. ಆಯ್ತಾ? ಜೊತೆಯಲ್ಲಿ ಟ್ರಂಪ್ ನಮಸ್ತೆ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ರಲ್ಲ ಫೆಬ್ರವರಿ 22ಕ್ಕೆ, ಅದರಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ರು. ಇವೆಲ್ಲ ಒಂದೊಂದು ಇಫೆಕ್ಟ್ ಆಗಿ ಒಂದ್ ದಿವಸ ಅದು ಫಸ್ಟ್ ಟೈಮ್ ಇವ್ರಿಗೆ ಏನು ಬರುದಿಲ್ಲ ಅಂತ ಹೇಳೋದಕ್ಕೆ ಒಂದು ಇದು ಫಸ್ಟ್ ಟೈಮ್ ಲಾಕ್ಡೌನ್ ಮಾಡಿದ್ರು. ಏಕಾಏಕಿ ವಿದೌಟ್ ಎನಿ ಪ್ರಿಪರೇಷನ್ ಲಾಕ್ಡೌನ್ ಮಾಡಿ 24 ಮಾರ್ಚ್ ಅನೌನ್ಸ್ ಮಾಡಿಬಿಟ್ರು. ಏನು ತಯಾರಿ ಇಲ್ಲ, ಏನಿಲ್ಲ. ಆವಾಗ ನೀವು ಜನ ಬಂದ ಭಾವನೆ ನೋಡಿದ್ರು ಅಂತಂದ್ರೆ ಅದರಲ್ಲೂ ಲೇಬರರ್ಸ್, ಅನ್ಆರ್ಗನೈಸ್ ಸ್ಕಿಲ್ ಲೇಬರರ್ಸ್ ಇದಾರಲ್ಲ, ಅವರಿಗೆ ತಿನ್ನೋ ಕೂಲಿಲ್ಲ, ಇದಿಲ್ಲ. ಅವರು ರೈಲ್ವೇದಲ್ಲಿ ನಡ್ಕೊಂಡು ಹೋದ್ರೆ 600-700 ಕಿಲೋಮೀಟರ್ ನಡ್ಕೊಂಡು ಹೋಗುವಂಥದ್ದು, ದಾರಿಯಲ್ಲಿ ಎಷ್ಟೋ ಜನ ಸತ್ತು ಹೋಗೋದಂಥದ್ದು, ತಂದೆಯನ್ನು ಮಗ ಸೈಕಲಲ್ಲಿ ಕರ್ಕೊಂಡು ಹೋಗುವಂಥದ್ದು, ಆ ಟ್ರೈನಲ್ಲಿ ರೈಲ್ವೆ ಹಳಿಯಲ್ಲಿ ಮಲಗಿ ಅಲ್ಲಿ ಟ್ರೈನ್ ಬಂದು ಸತ್ತು ಹೋದಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಇದೇ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ವ್ಯವಸ್ಥೆ ಮಾಡೋದು, ಅವರಿಗೆಲ್ಲ ಮಾಡಿ ಇಲ್ಲಿ ಕಲಿಸುವಂಥದ್ದು, ಟ್ರೈನಲ್ಲಿ ವ್ಯವಸ್ಥೆ ಮಾಡೋದು, ಅವ್ರಿಗೆ ತಿನ್ಲಿಕ್ಕೆ ಏನಿಲ್ಲ, ಒಂದು ಫುಡ್ ಪ್ಯಾಕೆಟ್ ಇಲ್ಲ, ಇಂಥ ಪರಿಸ್ಥಿತಿ ಆಯಿತು. ಲೇಬರ್ ಡಿಪಾರ್ಟ್ಮೆಂಟ್ ಕೆಲವು ಪ್ಯಾಕೆಟ್ಸ್ ಮಾಡಿದ್ರು, ಕಿಟ್ ಮಾಡಿದ್ರು. ಅದಕ್ಕೆ MLA ಏನ್ ಮಾಡಿ ಅವ್ರದ್ದು ಫೋಟೋ ಹಾಕಿ ನಮ್ದು ನಾವು ಕೊಡ್ತಾ ಇದ್ದೇವೆ ಅಂತ ಕೊಟ್ಟರು. ನೀವು ಇದಕ್ಕಿಂತ ದೊಡ್ಡ ಒಂದು ಹಾಸ್ಯ ಸಂಗತಿ ಇದೆಯಾ? ಈ ಸಂದರ್ಭದಲ್ಲಿ ಈ ಕಿಟ್ಗಳನ್ನು ಕೊಡುವಂಥದ್ದು ಕೂಡ ಸರ್ಕಾರದ ಕಿಟ್ಗಳು ಸಿಕ್ಕಿಲ್ಲ, ಆದರೆ ಪಕ್ಷಗಳು, ಸಂಘಟನೆಗಳು, ಸಂಘಗಳು, ಸಂಸ್ಥೆಗಳು, ವ್ಯಕ್ತಿಗಳು ಇವರ ಹೆಸರುಗಳಲ್ಲಿ ಎಲ್ಲ ಸಿಗ್ತಾ ಇರುವಂಥದ್ದು ಬೇಕಾದಷ್ಟು. ಈಗ ನೋಡಿ, ಈಗ ಒಂದು ಕಾರ್ಯಕ್ರಮ ನಾವು ಮಾಡಿದೀವಲ್ಲ ಉತ್ತರ ಕರ್ನಾಟಕದಲ್ಲಿ, ಯಾರು ಕೋವಿಡ್ ಅಲ್ಲಿ ಈಗ ನಮ್ದು ನಿನ್ನೆ ಮೊನ್ನೆ ಕುಮಟಾದಲ್ಲಿ ಒಂದು 5,800 ಜನಕ್ಕಾಗಿತ್ತು, 57 ಜನ ಸತ್ತು ಹೋಗಿದ್ದಾರೆ. ಅದೇ ತರ ಭಟ್ಕಳದಲ್ಲಿ ಕೂಡ 58 ಜನ ಭಟ್ಕಳದಲ್ಲಿ ತೀರು ಹೋಗಿದ್ದಾರೆ. ಆ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ 3,500 ಜನ ಇದು ಎಫೆಕ್ಟ್ ಆಗಿತ್ತು. ಅಲ್ಲಿ ಮನೆಗೆ ಹೋದು, ಅಲ್ಲಿ ಪಕ್ಕದಲ್ಲಿ ಶಾರದಾಚಾರ್ಯ ಅಂತಿದ್ದಾರೆ, ಅವರು ಅಲ್ಲಿ ಹೋದಾಗ ಮನೆಗೆ ಆ ಮಕ್ಕಳ ಅವಸ್ಥೆ ನೋಡಿ, ಅಲ್ಲೇ ಒಂದು 25,000 ಕೊಟ್ಟರು. ಇದು ಮಾನವೀಯತೆ. ಈ ಮಾನವೀಯತೆ ಅವ್ರ ಹತ್ರ ಇಲ್ಲ. ಸರ್ಕಾರ ಇದು ಏನ್ ಬೇಕಾದ್ರೂ ಮಾಡಬಹುದು, ಸರ್ಕಾರ MLAಗಳು ಏನ್ ಬೇಕಾದ್ರೂ ಮಾಡಬಹುದು, ಮಿನಿಸ್ಟ್ರಿಗಳು ಏನ್ ಬೇಕಾದ್ರೂ ಮಾಡಬಹುದು, ಯಾವ್ದಾದ್ರು ಸ್ಪಂದನೆ ಇದೆ. ಅದೇ ತಾವು ರೈಟ್ಲಿ ಸೆಡ್ ಏನಂತಂದ್ರೆ ಬೇರೆ ಬೇರೆ ಆರ್ಗನೈಸೇಷನ್ ಅವರು, ಬೇರೆ ಬೇರೆ ಕಮ್ಯುನಿಟಿ ಅವರು, ಬೇರೆ ಬೇರೆ ಜನ, ಒಬ್ಬರು ಇಬ್ಬರು ಅಂತಲ್ಲ, ಅವ್ರದ್ದು ಡೈಲಿ ಕಿಟ್ಗಳು, ಸಾವಿರಾರು ಕಿಟ್ಗಳು. ನಾವಲ್ಲಿ ಚಾಮರಾಜಪೇಟೆ ಏರಿಯಾದಲ್ಲಿ ಒಂದೊಂದು ಕಿಟ್ ಅಂತಂದ್ರೆ 25 kg ಅಕ್ಕಿ, ಮತ್ತೆ ಬೇಳೆ, ಇವು, ಮತ್ತೆ ಜೊತೆಯಲ್ಲಿ ದುಡ್ಡು. ಅಷ್ಟೇ ಅಲ್ಲ, ಈಗ ಇವರು ಕಾಂಟ್ರಾಕ್ಟ್ ಟೀಚರ್ಸ್ ಇದಾರಲ್ಲ, ಅವರಿಗೆ ಸಂಬಳ ಬರಲಿಲ್ಲ, ಅವರಿಗೆ ದುಡ್ಡು ಓಪನ್ ಆಗಿ ನಿನ್ನೆ ರಾಮಲಿಂಗಾರೆಡ್ಡಿ ನಾವೆಲ್ಲ ಅಲ್ಲಿ ಕೊಟ್ಟು ಅಲ್ಲೆಲ್ಲ ಇದು ಪರಿಸ್ಥಿತಿ. ಅವ್ರ ಸಂಬಳ ಅದು ಕೊಡಬಾರ್ದ ಅಟ್ಲೀಸ್ಟ್, ಅದನ್ನು ಇಲ್ಲ. ಈಗ ನೋಡಿ, ನೀವು ಕೋಸ್ಟಲ್ ಲೈನ್ ಅಲ್ಲಿ ಹೋಗಿ ನಮ್ಮ ಮೀನುಗಾರರಿದ್ದಾರೆ, ನಿನ್ನೆ ನಾವು ಮುರುಡೇಶ್ವರದಲ್ಲಿ ಒಂದ್ ಕಡೆ ಇದ್ದೆ, ವಾಕಿಂಗ್ ಹೋಗ್ತಾ ಇದ್ದೆ, ಸುಮ್ಮನೆ ಹೋಗಿ ಮಾತಾಡಿದೆ. ಏನಪ್ಪ ಸರ್, ಡೀಸೆಲ್ ಜನವರಿಯಿಂದ ಡೀಸೆಲ್ ಇದು ಬಂದಿಲ್ಲ, ನಮಗೆ ಕನ್ಸೆಷನ್ ಕೊಡ್ತಾರಲ್ಲ ಬಂದಿಲ್ಲ, ಮನೆಗೆ ಲೋನ್ ಕೊಡ್ತಾರೆ, ಲೋನ್ ಬಂದಿಲ್ಲ ಅಂತ ಅವರನ್ನೆಲ್ಲ ನೋಡ್ಕೋಬೇಕಲ್ಲ. ಬೇರೆ ಉದ್ಯೋಗ ಇಲ್ವಲ್ಲ ಅವ್ರಿಗೇನು ಇನ್ಕಮ್ ಇಲ್ವಲ್ಲ. ಅಟ್ಲೀಸ್ಟ್ ರಿಟೈರ್ಡ್ ಆಫೀಸರ್ಸ್ಗೆ ಒಂದು ಪೆನ್ಷನ್ ಆದ್ರೂ ಬರುತ್ತೆ, ಅವ್ರಿಗೇನು ಪರ್ಮನೆಂಟ್ ಇನ್ಕಮ್ ಅಂತ ಏನಿದೆ? ದುಡಿಬೇಕು. ಈ ಜನ ಇಷ್ಟು ಕಂಗಾಲಾಗಿದ್ದಾರೆ, ಡೈಲಿ ದುಡಿದು ಡೈಲಿ ಇದು ಇಷ್ಟು ಪರಿಶಾನ, ಇಷ್ಟು ಒಂದು ಕಷ್ಟಪಟ್ಟಿದ್ದಾರೆ, ಪಡ್ತಾನೂ ಇದ್ದಾರೆ. ಅದ್ರ ಅವಸ್ಥೆ, ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಜೊತೆಯಲ್ಲಿ ಇವರು ಇದು ಸ್ಯಾಂಕ್ಷನ್ ಮಾಡಿರೋ ದುಡ್ಡು
ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಂತೆ, ಮತ್ತೆ ಕ್ಷೌರಿಕರಂತೆ, ಮತ್ತೆ ಬೇರೆ ಬೇರೆ ಕಮ್ಯುನಿಟಿ ಅವರಿಗೆ, ಉದ್ಯೋಗದವರಿಗೆ, ಒಬ್ಬರಿಗಾದ್ರೂ ಬಂದಿದೆ ಕೇಳಿ. ನನ್ನ ಮನೆಯಲ್ಲಿ ಮನೆ ಕೆಲಸಗಾರರಿಗೆ ಅಂತಿದೆ. ನನ್ನ ಮನೆಯಲ್ಲಿ 3 ಜನ ಇದ್ದಾರೆ. 3 ಜನರನ್ನು ನಾನು ನೋಂದಾಯಿಸಿದ್ದೇನೆ. ಸರ್, ಇಲ್ಲಿ ಈ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮದಲ್ಲಿ ಕೂತ್ಕೊಂಡವನಾಗಿ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದದ್ದು, ನೀವು ಜನರ ಮನೆಗೆ ಕಿಟ್ಗಳನ್ನ ಕೊಡಿ ಸರ್ಕಾರ. ಒಂದು ಇನ್ನೊಂದು, ಮೆಸ್ಕಾಂ ಬಿಲ್ಗಳನ್ನ ನೀವು ಎಲ್ಲಿವರೆಗೆ ನೀವು ಲಾಕ್ಡೌನ್ ಮಾಡ್ತೀರಾ ಅಲ್ಲಿವರೆಗೆ ನೀವು ಮನ್ನಾ ಮಾಡಿ. ಆಮೇಲೆ ಬ್ಯಾಂಕ್ಗಳಿಗೆ EMI ಬಗ್ಗೆ ಸ್ಪಷ್ಟವಾದಂತ ನಿರ್ದೇಶನ ಕೊಡಿ. ಈಗ ಅವರಿಗೆ ತೊಂದರೆ ಮಾಡಬೇಡಿ ಜನರಿಗೆ ಅಂತ ಹೇಳಿ ಇದ್ಯಾವುದನ್ನು ಕೂಡ ಮಾಡಲಿಲ್ಲ. ಇದನ್ನು ಮಾಡದೆ ಕಮ್ಯುನಿಟಿ ವೈಸ್ ಆಗಿ, ಅಂದ್ರೆ ಪ್ರೊಫೆಷನಲ್ ವೈಸ್ ಆಗಿ ನಿನಗೆಷ್ಟು ಕೊಟ್ಟಿದ್ದಾರಲ್ಲ, ಇದು ಎಲ್ಲೋ ಒಂದು ರೀತಿಯಲ್ಲಿ ಒಂಥರ ದಾರಿ ತಪ್ಪಿಸುವಂತ ರೀತಿಯಲ್ಲಿ ಕಾಣ್ತಾ ಇದೆ. ಎಲ್ರಿಗೂ ಕೊಡ್ಬೋದಿತ್ತು. ನಾನು ಮೊದಲೇ ರೈಟ್ಲಿ ಹೇಳಿದೆ, ಮೊದಲನೇದಾಗಿ ಇವ್ರಿಗೆ ಒಂದು ಸ್ಟೇಟ್ಸ್ಮನ್ಶಿಪ್ಪೇ ಇಲ್ಲ. ಅದ್ರ ಬಗ್ಗೆ ಬಿಟ್ಟು ನಾವು ಯಾರೇ ಶಾಲೆ ಏನಾಗಿ ನಾಳೆ ಓಟ್ ಪಡ್ಕೊಳ್ಳೋದು ಎಂಬುದಾಗಿ ಆ ಮನದ ದೃಷ್ಟಿಯಿಂದಲೇ ಇಂಥದ್ದೆಲ್ಲ ಮಾಡ್ತಾರೇ ಹೊರತು, ನೀವು ಹೇಳಿದಾಗೆ ನೋಡಿ, ಈಗ ಬ್ಯಾಂಕಿನಿಗೆ ಅವಾಗ ಎಷ್ಟು ಪ್ರಚಾರ ಮಾಡಿದ್ರು ಬ್ಯಾಂಕಿದ್ದು, ಇದು ಬ್ಯಾಂಕಿನವ್ರು ಬಿಟ್ಟಿಲ್ಲ, ಬ್ಯಾಂಕಿನವ್ರು ನೋಟಿಸ್ ಕೊಟ್ಟರು ಬಿಟ್ಟಿಲ್ಲ. ಬಂಗಾರದ್ದು ಹರಾಜಾಗ್ತಾ ಇದ್ದಾರೆ. ಕೆಲವು ಅಡವು ಬಂಗಾರ ಎಲ್ಲ ಅಡವಿಟ್ಟಿದಾರಲ್ಲ ಬ್ಯಾಂಕ್ಗಳಲ್ಲಿ, ಅವ್ರಿಗೆ ಹರಾಜು ನೋಟಿಸ್ ಬಂದಿದೆ, ಬಡ್ಡಿ ಕಟ್ಟಕ್ಕಾಗ್ಲಿಲ್ಲ, ಇನ್ನೂ ಬರ್ತಾನೆ ಇದೆ. ಇದರ ಬಗ್ಗೆ ಒಂದು ಅಟ್ಲೀಸ್ಟ್ ಇನ್ಸ್ಟ್ರಕ್ಷನ್ಸ್, ಈ 3 ತಿಂಗಳು 4 ತಿಂಗಳು ಬಡ್ಡಿ ತಗೋಬೇಡಿ, ಅಥವಾ ಹರಾಜಿಗೆ ಅಟ್ಲೀಸ್ಟ್ ಮುಂದೂಡಿ. ಅದು ಏನೇ ಇಲ್ಲ, ಸುಮ್ಮನೆ ಬಾಯಲ್ಲಿ ಹೇಳೋದು. ಎಷ್ಟೋ ವಕೀಲರುಗಳು ಕೂಡ ಇದಾರಲ್ಲ, ಈ ಸಲ ವಕೀಲರುಗಳು ಬಹಳ ಜನ ಎಕ್ಸ್ಪೈರ್ ಆದ್ರು. ನಮ್ಮ ಇದರಲ್ಲಿ 30 ಜನ ಅದು ಅವ್ರಿಗೆ ವಕಾಲತ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಒಬ್ಬರು ಇಬ್ಬರು ಅಂತಲ್ಲ, ಅವ್ರ ಬಗ್ಗೆ ಬರೀ ಮೀಟಿಂಗ್ ಮಾಡೋದು, ಇವರು ಮೀಟಿಂಗ್ ಬಿಟ್ಟರೆ ಬೇರೆ ಏನೇನು ಆಗ್ಲಿಲ್ಲ. ಅಂದ್ರೆ ಇವ್ರಿಗೆ ಆ ಒಂದು ಮನೋಭಾವ, ಇಚ್ಛಾಶಕ್ತಿ, ಮುಂದಾಲೋಚನೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಇದನ್ನೆಲ್ಲ ಏನ್ ಮಾಡ್ಬೇಕಾಗಿತ್ತು ಅದನ್ನು ಮಾಡಿಲ್ಲ. ಎಲ್ಲಾ ಜನರ ಸಮಸ್ಯೆಗಳಿಗೂ ಸರ್ಕಾರ ಸ್ಪಂದನೆ ಮಾಡಿದೆ. ಹೌದೌದು, ಇದು ಡಿಸ್ಕ್ರಿಮಿನೇಷನ್ ಇಲ್ಲದೆ, ಕಾಸ್ಟ್ ವಿದೌಟ್ ಕಾಸ್ಟ್ ಕ್ರೀಡ್ ಏನು ಚಿಂತೆ ಇಲ್ಲದೆ ಇದು ಮಾಡಬೇಕಾಗಿದ್ದ ಧರ್ಮ, ಸರ್ಕಾರದ್ದು ಮಾಡಬೇಕಾಗಿದ್ದ ಧರ್ಮ, ಅದು ಮಾಡಿಲ್ಲ. ಎಲ್ಲೋ ನನಗೆ ಅದೊಂದು ಕಾಂಗ್ರೆಸ್ ಪಕ್ಷ ಕೂಡ ಹೆಚ್ಚಾಗಿ ದೊಡ್ಡ ರೀತಿಯಲ್ಲಿ ಪ್ರಶ್ನೆ ಮಾಡಲಿಲ್ಲ, ಅದನ್ನು ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಲ್ಲ ಅಂತ ಕಾಣ್ತಾ ಇದೆ. ಇಲ್ಲ, ನಮ್ಮ DK ಶಿವಕುಮಾರ್ ಬಹಳ ಜನ ಹೇಳಿದ್ರು ಏನಂತಂದ್ರೆ, ಇವ್ರು ಹಿಂಗೆ ಆ ರೀತಿ ಹೇಳಿದ್ರಲ್ಲ, ಅದನ್ನಾದ್ರೂ ಕೊಡ್ಬೇಕಲ್ಲ. ನೋಡಿ, ನೀವು ಈಗ ಸವಿತಾ ಸಮಾಜ ಅಂತ ಕೊಟ್ರು, ಹೇಳಿದ್ರು, ಒಬ್ರಿಗಾದ್ರೂ ನೀವು ಇನ್ನು ಇದಕ್ಕೆ ಹೋಗ್ತೀರಿ ಬಾರ್ಬಾರ್ ಶಾಪ್ಗೆ, ಕೇಳಿ ಯಾರಿಗೆ ದುಡ್ಡು ಬಂದಿದೆ ಅಂತ. ಆಟೋ ರಿಕ್ಷಾದಲ್ಲಿ ಹೋಗಿ ಆಟೋ ರಿಕ್ಷಾ ಡ್ರೈವರಿಗೆ ಬಂದಿದೆ ಕೇಳಿ, ಟ್ಯಾಕ್ಸಿ ಡ್ರೈವರ್ಗೆ ದುಡ್ಡು ಕೊಟ್ಟಿದ್ದೆ, ನಾನು ಕೊಟ್ಟಿಲ್ಲ. ಒಂದು 30% ಬಂದಿಲ್ಲ. ಅಟ್ಲೀಸ್ಟ್ ಒಂದು 60% ಅವ್ರು ಕೊಟ್ಟರೆ, ಹೇಳಿದ್ದು ಇವ್ರು ನಡ್ಕೊಳ್ಬೇಕು ಬೇಡ. ಎಲ್ಲಾರ್ದು ಆಟೋ ರಿಕ್ಷಾ ಡ್ರೈವರ್ಗೆ ಫೈಂಡ್ ಔಟ್ ಮಾಡಿದ ದೊಡ್ಡ ವಿಷಯ ಇಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತು. ಇವ್ರಿಗೂ 800, 900, 1000 ಕೋಟಿ ಅಂತ ಹೇಳಿದ್ದು ಆ ಲೇಬರ್ ಡಿಪಾರ್ಟ್ಮೆಂಟ್ ಬಜೆಟ್ ಇದಲ್ಲ, ಆ ದುಡ್ಡನ್ನೇ ಇಲ್ಲಿ ಉಪಯೋಗ ಮಾಡಿದ್ದು, ಅದನ್ನೇ ಸೇರಿಸಿಕೊಂಡು ಹೇಳಿದ್ರು. ಮೋದಿ ಕೂಡ ಹೇಳಿದ್ರು 20 ಲಕ್ಷ ಕೋಟಿನ ಫಸ್ಟ್ ಯಾರಿಗೆ ಬಂದಿದೆ, ಯಾರಿಗಾದ್ರೂ ಹೆಲ್ಪ್ ಆಗಿದೆ ನೋಡಿ. ಕಾರ್ಮಿಕ ಕಲ್ಯಾಣ ಮಂಡಳಿ ಅವರೇ ಹಾಕಿದಂತ ದುಡ್ಡು ಅದನ್ನೇ ಇಷ್ಟು ಕೊಟ್ಟೇವೆ ಅಂತ ಅದು ಕೂಡ ಸರಿಯಾಗಿ ಬಂದಿಲ್ಲ ಅಂತ ಅವ್ರು ನಿನ್ನೆ ಹೋರಾಟ ಪ್ರತಿಭಟನೆ ಮಾಡಿದ್ರು. ಕರೆಕ್ಟ್ ಅದು. ಸುಮ್ಮನೆ ಇವ್ರದ್ದು ಎಲ್ಲ 15% ಕೂಡ ಬಂದಿಲ್ಲ ಅಂತ ಅವರು ಹೋರಾಟ ಮಾಡಿದ್ರು. ಕರೆಕ್ಟ್ ಅದು. ಈ ಡೋಂಗಿ ಇದು ಎಲ್ಲ ಸುಳ್ಳು. ಇವರಿಗೆ ಅಕೌಂಟ್ ನಂಬರ್ ಇದೆ, ಟಕ ಅಂತ ಈಗ ಒಂದು 2 ಸೆಕೆಂಡ್ನಲ್ಲಿ 60 ಜನ, 1000 ಜನರಿಗೆ ಸಂಬಳ ಹೋಗ್ಬಿಡ್ತದೆ. ಹಾಗೆ 2000 ರೂಪಾಯಿ ಸಂಬಳ ಅವ್ರಿಗೆ ಹೋಗ್ತದೆ ಹಾಕಿದ್ರೆ. ಇವ್ರು ಹಾಕಿ ಮಾಡಿಲ್ಲ ಇವರು. ಈ ಸಂದರ್ಭದಲ್ಲಿ ಒಂದೊಮ್ಮೆ ಸಿದ್ದರಾಮಯ್ಯ ಅವರು, DKಶಿ ಅವರು ಕೂಡ ನಾವೆಲ್ಲ ಕಾಂಗ್ರೆಸ್ನ ಶಾಸಕರ ನಿಧಿಯಿಂದ ಬಹುಶಃ ಒಂದು ವರ್ಷದ ನಾವು 100 ಕೋಟಿ ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಅದು ಏನಾಯ್ತು? ಅದು ಬೇಡ ಅಂದ್ರಲ್ಲ, ನೀವು ಮಾಡೋದೇ ಬೇಡ ಅಂದ್ರು. ಅಂದ್ರೆ ಎಲ್ಲಿಯಾರು ಅವಮಾನ ಆಗುತ್ತೆ, ಜನ ತಪ್ಪು ತಿಳ್ಕೊತಾರೆ, ಸರ್ಕಾರಕ್ಕಾಗಿಲ್ಲ, ಕಾಂಗ್ರೆಸ್ ಮಾಡಿದ್ರೆ ಹೆಸರು ಬರುತ್ತೆ ಅಂತ ಹೇಳಿ. ಆದ್ರೂ ಕೂಡ ಶಾಸಕರು ಎಲ್ಲ ಶಾಸಕರು ಕೂಡ ಈ ತಾವು ಹೇಳಿದ ಕಿಟ್ ಕೊಡೋ ಬಗ್ಗೆ ಇರ್ಬೋದು, ಎಲ್ಲ ಅವ್ರು ಹೀಗೆ ಕೇಳಿದ್ರೆ, ನೀವು ನಿಮ್ಮ ದುಡ್ಡನ್ನು ನಾವು ತಗೊಳ್ತೇವೆ, ನಾವು ಕೊಡ್ತೇವೆ ಅಂತ ಹೇಳುವಾಗ ನೀವು ಬೇಡ ಅಂತ ಹೇಳಿದ್ರ? ಸರ್ಕಾರಕ್ಕೆ ಕೊಡಿ, ಶಾಸಕರ ಹಣವನ್ನು ಸರ್ಕಾರಕ್ಕೆ ಕೊಡಿ. ಶಾಸಕರಿಗೆ ಈಗ ನೋಡಿ, ಶಾಸಕರಿಗೆ ಕೊಡುವಂತದ್ದು ಈಗ ದುಡ್ಡೇ ಕೊಟ್ಟಿಲ್ಲ ಅವರಿಗೆ. ಈಗ 2 ಕೋಟಿ ಕೊಡ್ಬೇಕಾಯ್ತಲ್ಲ, ಒಬ್ರಿಗಾಗಿ ಬಂದು ಶಾಸಕರಿಗೆ ದುಡ್ಡು ಕೊಟ್ಟಿಲ್ಲ. ಅದನ್ನು ಕೊಟ್ಟು ನಾವು ಸರ್ಕಾರ ಕೊಡ್ತೇವೆ, ಅದನ್ನು ಯಾವ ರೀತಿಯಲ್ಲೂ ನಾವೇ ಮಾಡ್ತೇವೆ ಅಂತ ಹೇಳ್ಕೊಂಡು ಮಾಡಕ್ಕೂ ಬರೋದಿಲ್ಲ, ಮಾಡಿದವ್ರಿಗೂ ಬಿಡೋದಿಲ್ಲ. ಈ ರೀತಿಯ ಒಂದು ಸರ್ಕಾರ, ಈ ರೀತಿಯ ಒಂದು ನಿಲುವು ಹೀಗೆ ಇದೆ. ಓಕೆ, ಈ ಒಟ್ಟಾರೆಯಾಗಿ ಇದೆಲ್ಲ ಈಗ ನಡೆದು ಹೋಗಿರುವಂಥದ್ದು, ಪ್ರಸ್ತುತ ಲಾಕ್ಡೌನ್ ಆಗಿದೆ, ಹೊಸ ನಿರೀಕ್ಷೆಗಳನ್ನು ಈಗ ಜನ ಇಟ್ಕೊಂಡಿದ್ದಾರೆ.
ಸರ್ಕಾರ ಏನು ಇನ್ನು ಹೇಗೆ ಈಗ ನೋಡಿ, ಪ್ರತಿಪಕ್ಷವಾಗಿ ನಿಂತುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದನ್ನು ಕಾಂಗ್ರೆಸ್ ಹೇಗೆ ಮಾಡ್ತದೆ? ಈಗ ಕಾಂಗ್ರೆಸ್ ಮಾಡ್ತದೆ, ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಈಗ ಮೂರನೇ ಅಲೆ ಬರುತ್ತೆ ಅಂತ ಹೇಳ್ಕೊಂಡು ಎಕ್ಸ್ಪರ್ಟ್ ಕೊಟ್ಟಿದ್ದಾರೆ. ಅದ್ರಲ್ಲೂ ಮಕ್ಕಳಿಗೆ ಬರುತ್ತೆ ಅಂತ, ಯಾಕಂದ್ರೆ ಸ್ವಲ್ಪ ದೊಡ್ಡವರು ವ್ಯಾಕ್ಸಿನೇಷನ್ ಎಲ್ಲ ಮಾಡಿರ್ತಾರೆ. ವ್ಯಾಕ್ಸಿನೇಷನ್ ಇಸ್ ಓನ್ಲಿ ದ ವೇ ಇದಕ್ಕೆ ಪ್ರಿವೆಂಟ್ ಮಾಡಕ್ಕೆ. ಇದು ಮಾಡಕ್ಕೆ ಈಗ ವ್ಯಾಕ್ಸಿನೇಷನ್ ಇಲ್ಲದ್ರು, ಅದು ಸಣ್ಣ ಮಕ್ಳು ಇರ್ತಾರಲ್ಲ, ಈಗ US ಅಲ್ಲೆಲ್ಲ ನಮ್ಮ ಮೊಮ್ಮಕ್ಕಳು ಇದಾರೆ, ಅವರಿಗೆ 10 ವರ್ಷ 12 ವರ್ಷದವರಿಗೆಲ್ಲ ಕೊಟ್ಬಿಟ್ಟಾರೆ. ಅಲ್ಲಿ ಇಲ್ಲಿ ಯಾರಿಗೂ ಕೊಟ್ಟಿಲ್ಲ. ಆದ ಕಾರಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಈಗ ಆದ್ರೂ ಜನರು ಕೂಡ ಇದ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡಬೇಕಾಗುತ್ತೆ. ಈಗ ಈ ಮಾಸ್ಕ್ ಹಾಕೋದಾಗ್ಲಿ, ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗ್ಲಿ, ಸ್ವಚ್ಛತೆ ಕಾಪಾಡೋದಾಗ್ಲಿ, ಗುಂಪು ಸೇರಿಸೋದಾಗ್ಲಿ, ಫಂಕ್ಷನ್ ಮಾಡೋದಾಗ್ಲಿ, ಇದೆಲ್ಲ ಸ್ವಲ್ಪ ದಿವಸ ಇವರು ಅವಾಯ್ಡ್ ಮಾಡಬೇಕು. ಕಂಪ್ಲೀಟ್ ಇದು ಇಲ್ಲ, ಅವಾಯ್ಡ್ ಆಯ್ತು, ಇದು ಮುಗೀತು ಅಂತ ಹೇಳ್ಕೊಂಡು ಕನ್ಫರ್ಮ್ ಆಗೋ ತನಕ ನಾವು ಕೊರೋನಾ ಇದೆ ಎಂಬುದ ದೃಷ್ಟಿಯಿಂದಲೇ ಎಲ್ಲರೂ ವರ್ತಿಸಬೇಕಾಗುತ್ತೆ. ಸರ್ಕಾರ ಕೂಡ ಇದಕ್ಕೆ ಎಚ್ಚರ ಇರಬೇಕಾಗುತ್ತೆ. ಸರ್ಕಾರ ಕೂಡ ಇವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಬರ್ತ್ಡೇ ಮಾಡಿಕೊಂಡು ಕೂಡ ಇದು ಆಳ್ವಿಕೆ ಮಾಡುವಂಥ ಪಾರ್ಟಿಯವರು ದೊಡ್ಡ ಬರ್ತ್ಡೇ ಮಾಡಿಕೊಂಡು ಮಾಡಿದ್ದು ಒಂದಿದ್ದು ನೀವು ನೋಡಿದಿರಿ ಇದರಲ್ಲೆಲ್ಲ. ಜನ ಸ್ವಲ್ಪ ಸಂಶಯದಿಂದ ಮಾತಾಡ್ತಾ ಇರುವಂಥದ್ದು, ಇದು ಎಲ್ಲೋ ಬಹುಶಃ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಅಥವಾ ಉತ್ತರ ಪ್ರದೇಶದ ಚುನಾವಣೆ ಬರ್ತದೆ, ಕೆಲವು ರಾಜ್ಯಗಳ ಚುನಾವಣೆಗಳು. ಸೊ ಅದೆಲ್ಲ ಆಗಲಿ ಅಂತ ಅನ್ನೋದಕ್ಕಾಗಿ ಒಂದು ಲಾಕ್ಡೌನ್ ಸಡಿಲ ಮಾಡಿದಾರೋ, ಮತ್ತೆ ಇದೆಲ್ಲ ಆದ ನಂತರದಲ್ಲಿ ಮತ್ತೆ ಇವರು ಲಾಕ್ಡೌನ್ ಹಾಕ್ತಾರೋ? ಈಗ ಜನರ ಚಿಂತನೆನೇ ಇಲ್ಲ. ಯಾಕಂದ್ರೆ ಎಲ್ಲ ಕಳಿಸ್ತಾರೆ. ಒಂದು 5 ರಾಜ್ಯದ್ದು ಚುನಾವಣೆ ಆಯಿತು. ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಇದೆಲ್ಲ ಒಂದು ಇಲೆಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ಕೂಡ ಇವರು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಕಲ್ಕಟ್ಟದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ನೀವು ನೋಡಿದ್ರಿ, ಪ್ರಧಾನಿ ಹಿಮ್ಸೆಲ್ಫ್ ಲಕ್ಷಗಟ್ಟಲೆ ಜನ ಸೇರಿಸಿದ್ರು. ಅಟ್ಲೀಸ್ಟ್ ಒಂದು ಇವರು ಅದು ಮೊದಲನೇದಾಗಿ ಆ ಚುನಾವಣೆ ಮುಂದೂಡಬೇಕಾಗಿತ್ತು, ಮಾಡಿಲ್ಲ. ಇಂಥದ್ದು ಫಸ್ಟ್ ಅಲೆಯಲ್ಲಿ ಕೂಡ ಮಾಡಿದ್ರು, ಡೆಲ್ಲಿ ಎಲೆಕ್ಷನ್ ಮಾಡಿದ್ರು ಆವಾಗ. ಆ ಸಂದರ್ಭದಲ್ಲಿ ಅದೆಲ್ಲ ಇಫೆಕ್ಟ್. ಇವರಿಗೆ ಬೇಕಾಗಿದ್ದು ರಾಜಕೀಯ ಅಧಿಕಾರ, ಆಸೆ ಬಿಟ್ರೆ ಈ ಒಂದು ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಇದನ್ನೆಲ್ಲ ಬರೀ ಲಾಕ್ಡೌನ್ ಮಾಡ್ಕೊಂಡು 10 ದಿವಸ ಲಾಕ್ಡೌನ್ ಮಾಡ್ಕೊಂಡು ಸುಮ್ಮನೆ ಆದ್ರೆ ಹೇಗೆ? ಜನ ಸೇರಕ್ಕೆ ಬಿಟ್ರೆ ಪುನಃ ಬರುತ್ತೆ. ಜನ ಸೇರಿಸುವುದೇ ಒಂದು ದೊಡ್ಡ ಜನ ಸೇರಿಸುವುದು. ಮುಂದೆ ಆಗಿದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀತದೆ. ಈಗ ಅದನ್ನೀಗ ಕ್ಯಾಟಗರಿ ಅನೌನ್ಸ್ ಮಾಡಿದ್ದಾರೆ. ಈಗ ಹೇಗೆ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. 3ನೇ ಅಲೆ ಬರುತ್ತೆ ಅಂತ ಒಂದು ಕಡೆ ಇದೆ, 3ನೇ ಅಲೆ ಬರುತ್ತೆ ಅಂತ ಇದೆ. ಅದ್ರ ಬಗ್ಗೆ ಇವರು ನಿಗಾ ಇಟ್ಟಿದ್ದಾರೆ. ಸುಮ್ಮನೆ ಏನು ಬಿಟ್ಟು ಬೇಕಾಬಿಟ್ಟು ಪುನಃ ಜಿಲ್ಲಾ ಪರಿಷತ್ ಎಲೆಕ್ಷನ್ ಅಂತ ಪುನಃ ಜನ ಸೇರೋದು, ಪಬ್ಲಿಕ್ ಫಂಕ್ಷನು, ತಿರುಗಾಡೋದ್ರಲ್ಲಿ ಆಗ್ತದೆ. ಈ ಬಗ್ಗೆ ಅವರು ಕೇರ್ಫುಲ್ ಆಗಿರ್ಬೇಕಾಗುತ್ತೆ, 10 ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಮಕ್ಕಳ ಎಜುಕೇಷನ್ ಬಗ್ಗೆ ಕೂಡ ಈಗ PUC UCL ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಅಫ್ಕೋರ್ಸ್ ಸುರೇಶ್ ಕುಮಾರ್ ಒಳ್ಳೆ ಕೆಲಸ ಅಂದರೆ SLCಗೆ ಬೇರೆ ಮಾನದಂಡ ಇಲ್ಲ, ಒಂದು ಮಾನದಂಡವನ್ನು ಮಾಡೋಕ್ಕೆ ಒಂದು ಸಿಂಪಲ್ ಆಗಿ ಒಂದು ಇದ್ರ ಟೈಪ್ ನ್ಯೂ ಟೈಪ್ ಕ್ವಶನ್ಸ್ ಮಾಡ್ಕೊಂಡು ಅದು ಮಾಡ್ತಾರೆ. ಅದರಲ್ಲಿ ಸ್ವಾಗತ, ಅದೇನು ತಪ್ಪಿಲ್ಲ ಅಂತ, ಅದು ತಪ್ಪಾಗೋದಿಲ್ಲ. ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಜನ ಬಹಳ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿರೋದು ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಅದು ಫೀಸನ್ನು ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ತೆಗೆದುಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಬೇಕು. ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಒತ್ತಡವನ್ನು ಹಾಕ್ತಾ ಇಲ್ಲ ಸರ್ಕಾರದ ಮೇಲೆ. ಒತ್ತಡ ಹಾಕದಿದ್ರಿಂದ ಹಾಕ್ಲೇಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಕೂಡ ನಮ್ಮ ಪಾರ್ಟಿ ಲೆವೆಲಲ್ಲಿ ನಾವು ತೆಗಿತೇವೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳ ಬೇಜಾರು. ನಾವು ಬಸವ ಕಲ್ಯಾಣ ಇಲೆಕ್ಷನ್ ಚಾರ್ಜ್ ಇದ್ದೆ. ಅಲ್ಲಿ ಎಲ್ಲರಿಗೂ ಯಾರ್ಯಾರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಕೋವಿಡ್ ಆಯ್ತು. ಅಲ್ಲಿ ಆಯ್ತು, ಬಹಳ ಜನ ಅಡ್ಮಿಟ್ ಆದ್ರು. ಟೀಚರ್ಸ್ಗಳು ಮತ್ತೆ ಅಲ್ಲಿ ಸುಮಾರು ಜನ, ಮ್ಯಾಕ್ಸಿಮಮ್ ಜನ ಟೀಚರ್ಸು ಕೋವಿಡ್ ಇಲೆಕ್ಷನ್ ಡ್ಯೂಟಿ ಬಂದವರು ತೀರೋದ್ರು. ನಾನು ಅವಾಗ ಅವ್ರಿಗೆ ಹೇಳಿದೆ, ನಾವು ನಮ್ಮ DK ಅವ್ರು ಕೂಡ ಕೊಟ್ಟರು. ಯಾಕಂದ್ರೆ ಯಂಗ್ಸ್ಟರ್ಸ್ ಟೀಚರ್ಸ್ ತೀರಿ ಹೋದ್ರು. ಇನ್ನೆಷ್ಟೋ ಸರ್ವಿಸ್ ಇರುತ್ತೆ, ಸಣ್ಣ ಮಕ್ಕಳಿರುತ್ತೆ, ಅವ್ರದ್ದು ಕಂಪ್ಲೀಟ್ ಈಗ ಅದೊಂದು ರಿಸ್ಕ್. ಆ ಟೈಮಲ್ಲಿ ಟೀಚರ್ಸು ಕೆಲಸ ಮಾಡೋದಂದ್ರೆ ರಿಸ್ಕ್ ಡ್ಯೂಟಿ. ಅದು ಆ ರಿಸ್ಕ್ ಡ್ಯೂಟಿಯಲ್ಲಿ ಸತ್ತವರಿಗೆ ಅವ್ರು ಎಲ್ಲಿ ತನಕ ನೌಕರಿ ಇದೆ ಅಂತ ಅವ್ರು ರಿಟೈರ್ಡ್ ಅಷ್ಟು ತನಕ ಕೂಡ ಅವ್ರ ಮಕ್ಕಳಿಗೇನ ಮನೆಯವ್ರಿಗೇನ ಸಂಬಳ ಕೊಡಬೇಕು, ಅವ್ರಿಗೆ ಏನು ಫೆಸಿಲಿಟೀಸ್ ಎಲ್ಲ ಕೊಡಬೇಕು. ನಂತರ ಅವ್ರಿಗೆ ರಿಟೈರ್ಮೆಂಟ್ ಇದು ಮಾಡಬೇಕು ಅಂತ ಅವ್ರು ಕೂಡ ಹೇಳಿದ್ರು. ಅದನ್ನು ಕೂಡ ಅವ್ರಿಗೆ ಏನೂ ಮಾಡಿಲ್ಲ. ಅವ್ರಿಗೆ ಒಂದು ಕಾಂಪನ್ಸೇಷನ್ ಕೂಡ ಕೊಟ್ಟಿಲ್ಲ ಟೀಚರ್ಸ್ಗಳಿಗೆ. ಯಾಕಂದ್ರೆ ಟೀಚರ್ಸ್ ರೆಗ್ಯುಲರ್ ಡ್ಯೂಟಿ ಬೇರೆ, ಇಲೆಕ್ಷನ್ ಡ್ಯೂಟಿ ಸ್ಪೆಷಲ್ ಡ್ಯೂಟಿ, ಮತ್ತೆ ರಿಸ್ಕ್ ಡ್ಯೂಟಿ. ಆ ಬಸವ ಕಲ್ಯಾಣದಲ್ಲಿ ಸಂಪೂರ್ಣ ಅವಾಗ ಬಹಳಷ್ಟು ಅಲ್ಲಿ ಒಂದು ಆಕ್ಸಿಜನ್ ಕಾಂಪನ್ಸೇಷನ್ ಯಾರು ಸರ್ಕಾರ ಕೊಡಬೇಕಿತ್ತು. ಹೌದು, ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಟೀಚರ್ಸ್ ಯಾರಿಗಾರು ಕೊಟ್ಟಿಲ್ಲ. ಟೀಚರ್ಸ್ ಭಾರಿ ನೆಗ್ಲಿಜೆಂಟ್ ಆಗಿ ನೋಡ್ತಾರೆ ಇವರು. ಅವ್ರಿಗೆ ಇಲ್ಲ ಇದ್ರೆ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಯುರೋಪನ್ ಟಾಸ್ಕ್ ಫೋರ್ಸ್ ಅಲ್ಲಿದ್ದು, ಅದೊಂದು ರಿಸ್ಕ್ ಡ್ಯೂಟಿ. ಅಲ್ಲಿ ತೀರಿ ಹೋದವರಿಗೆ ಯಂಗ್ಸ್ಟರ್ಸ್ಗೆ ಅವನು ಎಷ್ಟು ಸರ್ವಿಸ್ ಇದೆ ಅಷ್ಟು ಸಂಬಳ ಕೊಡಬೇಕು. ತಿಂಗಳ ಸಂಬಳ ಮನೆಗೆ ಕೊಡ್ಬೇಕು, ಕಳಿಸ್ಬೇಕು. ಅವನು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ ಕೊಟ್ಕೊಂಡು ಅಲ್ಲೇ ಇಡಬೇಕು ರಿಟೈರ್ಡ್ ಆಗ ತನಕ. ರಿಟೈರ್ಡ್ ಆದ ನಂತರ ಅವ್ನು ಹೇಗೆ
ಇದಾಗುತ್ತೆ, ಹಂಗೆ ಪೆನ್ಷನ್ ಕೊಡಬೇಕು. ಅದನ್ನೇ ಇಲ್ಲಿ ಅಪ್ಲೈ ಮಾಡಬೇಕಾಗಿತ್ತು ಇವರು. ಇದು ರಿಸ್ಕ್ ಡ್ಯೂಟಿ. ಟೀಚರ್ಸ್ ರೆಗ್ಯುಲರ್ ಡ್ಯೂಟಿ ಸ್ಕೂಲ್ಗೆ ಹೋಗೋದು ಬರೋದಾದ್ರೆ ಬೇಡ, ಅದು ಬೇರೆ ವಿಷಯ. ಸರ್ ಇನ್ನಷ್ಟು ಮಾತಾಡಬೇಕು, ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಜಿ ಎ ಬಾವ ಅವರ ಜೊತೆಗೆ ಈ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಹೇಳಿದ ಹಾಗೆ ಬೆಲೆ ಏರಿಕೆ ಆಯಿತು. ಒಂದೆಡೆಯಲ್ಲಿ ಪೆಟ್ರೋಲ್ ಮತ್ತು ತೈಲ ಬೆಲೆ ಏರಿಕೆ ಆಗ್ತಾ ಮೆಸ್ಕಾಂ ವಿದ್ಯುತ್ ದರ ಆಯಿತು. ಗೊತ್ತಿಲ್ಲದ ಹಾಗೆ ದಿನಸಿ ಅಂಗಡಿಗಳ ಬೆಲೆನೂ ಕೂಡ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಇದರ ವಿರುದ್ಧವಾದ ಪ್ರತಿಭಟನೆಗಳು ಕೂಡ ಕಾಣ್ತಾ ಇಲ್ಲ ಅಂತ ಅನ್ನೋದು ಮತ್ತೊಂದು. ಜನ ಮಾತಾಡ್ತಾ ಇಲ್ಲ ಅಥವಾ ಯಾರು ಹೋರಾಟ ಮಾಡ್ತಾ ಇಲ್ಲ, ಸರ್ಕಾರದ ವಿರುದ್ಧ ಇದ್ರ ಒತ್ತಡ ಹಾಕುವವರೇ ಇಲ್ಲ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದಿಂದ ನಿಜವಾಗಿ ಬೆಲೆ ಏರಿಕೆ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಭಾಳಷ್ಟು ಹೋರಾಟ ಮಾಡ್ತಾನೇ ಇದೆ. ಸ್ವಲ್ಪ ಮೀಡಿಯಾದವರು ಕೂಡ ಅದನ್ನು ತೋರಿಸೋದು ಕಡಿಮೆನಾ ಅಂತ ನನಗೆ ಅನಿಸ್ತಾ ಇದೆ. ಅದು ತಮಗೆ ಬಿಟ್ಟಿದ್ದು, ತಾವು ಯೋಚನೆ ಮಾಡಬೇಕು. ಬಾಕಿ ಸ್ವಲ್ಪ ಮಾಡಿದ್ರೆ ಈಗ ಬೇಕಾದಷ್ಟು ಹೋರಾಟ ಮಾಡಿದರು. ಈಗ ನೋಡಿ, ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಪೆಟ್ರೋಲು, ಡೀಸೆಲು, ಗ್ಯಾಸು ಜೊತೆಯಲ್ಲಿ ದವಸ ಧಾನ್ಯಗಳದ್ದೆಲ್ಲ, ಮನೆ ಸಾಮಾನುಗಳದ್ದು, ಎಸೆನ್ಷಿಯಲ್ ಕಮಾಡಿಟೀಸ್, ಸಿಮೆಣ್ಣೆ ಇರ್ಬೋದು, ಮತ್ತೊಂದಿರ್ಬೋದು, ಬೇಳೆ ಇರ್ಬೋದು, ಎಲ್ಲದರದ್ದು ಕೂಡ ದುಪ್ಪಟ್ಟಾಗಿದೆ. ಈಗ ಇದಕ್ಕೆ ಕಾರಣ ಕೂಡ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದಿ ಗೌರ್ಮೆಂಟ್. ಪೆಟ್ರೋಲ್ ಡೀಸೆಲ್ ನೋಡಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಕ್ರೂಡ್ ಆಯಿಲ್ಗೆ 105, 125 ತನಕ ಹೋಯಿತು. ಆದರೆ ಪೆಟ್ರೋಲ್ ಬೆಲೆ 75ಕ್ಕಿಂತ ಜಾಸ್ತಿ ಆಗಲಿಲ್ಲ, 75ಕ್ಕಿಂತ ಜಾಸ್ತಿ ಆಗಲಿಲ್ಲ. ಡೀಸೆಲ್ ಬೆಲೆನೂ ಅಷ್ಟೇ ಕಂಟ್ರೋಲಲ್ಲಿತ್ತು. ಜನರ ಮೇಲೆ ಹೊರೆ ಆಗದಂಗೆ ನೋಡ್ಕೊಂಡ್ರು ಅವಾಗ. ಮನಮೋಹನ್ ಸಿಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನೋಡಿ, ಇಡೀ ಜಗತ್ತಿನಲ್ಲೇ ಫೈನಾನ್ಸ್ ಪ್ರಾಬ್ಲಮ್ ಬಂದಾಗ ನಮ್ಮ ದೇಶದಲ್ಲಿ ಯಾರಿಗೂ ಏನೂ ಗೊತ್ತಾಗದೆ ನಡ್ಕೊಂಡ್ರು. ಎಷ್ಟೋ ಜನ ನಮ್ಮ ಗಿಬಾಯಿ ಹೋದವರು, ಫಾರಿನ್ ಕಂಟ್ರಿ ಹೋದವ್ರು ಕಾರನ್ನೆಲ್ಲ ಇದರಲ್ಲಿ ಏರ್ಪೋರ್ಟಲ್ಲಿ ಬಿಟ್ಟು ಓಡ್ಕೊಂಡ್ಬಂದು ಅಂಥ ಪರಿಸ್ಥಿತಿ ಆಗಿತ್ತು. ಅರೆ ನಮ್ಮಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು. ನಾವು ಪೆಟ್ರೋಲ್ ಹೇಳ್ತಾ ಇರ್ತೀವಲ್ಲ, ಆವಾಗ ಮನಮೋಹನ್ ಸಿಂಗ್ ಟ್ಯಾಕ್ಸ್ ಹಾಕಿದ್ದು ₹3.35. ಈಗ 33-35 ರೂಪಾಯಿ ಆಗ್ತಾ ಇದ್ದಾರೆ. ಅಂದರೆ 100 ಪಟ್ಟು ಟ್ಯಾಕ್ಸ್ ಕಟ್ ಜಾಸ್ತಿ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಈಗ ಸ್ಟೇಟು ಮತ್ತು ಸೆಂಟ್ರಲ್ ಸೇರಿಕೊಂಡು 69% ಟ್ಯಾಕ್ಸ್ ಪೆಟ್ರೋಲ್ ಮೇಲೆ ಹಾಕುತ್ತಿದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ, ಬೇರೆ ಎಲ್ಲಿನೂ ಇಲ್ಲ. UK ನೋಡಿ, US ನೋಡಿ, ಪಕ್ಕದಲ್ಲಿ ಬಾಂಗ್ಲಾ ನೋಡಿ, ಶ್ರೀಲಂಕಾ ನೋಡಿ. ಅದೇ ನಮ್ಮನ್ನು ಇದು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ರು. ಸುಬ್ರಹ್ಮಣ್ಯ ಸ್ವಾಮಿ ಈಗಲ್ಲ, ಭಾಳ ವರ್ಷ 2-3 ವರ್ಷ ಹಿಂದೆ ಬಂದು ಲೆಟರ್ ಬರೆದು 16 ಪೇಜ್ ಲೆಟ್ರ್ ಅಂತ ಹೇಳ್ಕೊಂಡು ದೊಡ್ಡ ಹೆಡ್ಡಿಂಗ್ ಬಂದಿತ್ತು. ನಿಮ್ಮ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಸರಿಯಾಗಿ ನೋಡಿ ಅಂತ ಹೇಳ್ಕೊಂಡು, ಸರಿ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಬರೆದಿದ್ರು. ಮೊನ್ನೆ ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಕೂಡ ಒಂದು ವ್ಯಂಗ್ಯವಾಗಿ ಒಂದು ಹೇಳಿಕೆ ಕೊಟ್ಟರು. ಸೀತೆ ಹುಟ್ಟಿದ ನೇಪಾಳದಲ್ಲಿ ಕಡಿಮೆ, ರಾವಣ ಹುಟ್ಟಿದ ಇದರಲ್ಲಿ ಶ್ರೀಲಂಕಾದಲ್ಲಿ ಕಡಿಮೆ, ಅಲ್ಲಿ ಆದರೆ ರಾಮ ಹುಟ್ಟಿದ ನಮ್ಮ ರಾಮನಾಥ್ ಇದರಲ್ಲಿ ದೇಶದಲ್ಲಿ ಹೆಂಗಿದೆ ನಮ್ಮ ಪರಿಸ್ಥಿತಿ ಅಂತ ಕೂಡ ಭಾಳಷ್ಟು ಮನಮುಟ್ಟುವಾಗಿ ಅದನ್ನು ಅವರು ಮಾತಾಡಿದರು. ಇದೇ ಅಲ್ಲ, ಅರುಣ್ ಶೌರಿ ಅವರು, ಇವರು BJP ಸರ್ಕಾರ ಈ ಸಲ ಮೋದಿ ಸರ್ಕಾರ
ಚಾರ್ಜ್ ತಗೊಂಡು 1-2 ವರ್ಷದಲ್ಲೇ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಪರಿಸ್ಥಿತಿ ಬಗ್ಗೆ ದಿಕ್ಕು ದಿಸೆ ಇಲ್ಲದೆ ನಡೀತಾ ಇದೆ ಅಂತ ಹೇಳ್ಕೊಂಡು ವಾರ್ನಿಂಗ್ ಮಾಡಿದ್ರು. ಅದು ಇವರ ಪಾರ್ಟಿಯವರೇ, ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇವರ ಪಾರ್ಟಿಯವರೇ MP ಮಾಡಿ ಬಿಜೆಪಿ ಪಕ್ಷ ಸಲುವಾಗಿ ಮಾತಾಡೋ ಸಲುವಾಗಿ ಅವ್ರು ಇಟ್ಟಿದ್ದಾರೆ. ಅವರೇ ವಿರುದ್ಧ ಮಾತಾಡಿದ್ರು. ಇದು ಅಲ್ಲದೆ ಈಗ ಅವರು ಇದನ್ನು ಅವಾಯ್ಡ್ ಮಾಡಿ ಇವ್ರದ್ದು ಒಂದು ಮೆಥಡ್ ಇದೆ, ಏನಿದ್ರು ನೀವು ಕಾಂಗ್ರೆಸ್ ಕಾರಣ ಅಂತ ಹೇಳೋದು. ಇದರಲ್ಲಿ ಕೂಡ ಬಾಂಡ್ ತಗೊಂಡ್ರು ಕಾಂಗ್ರೆಸ್ನವರು, ಬಾಂಡ್ ಸುಕ್ಕಾಪಟ್ಟ ಸಾಲ ಮಾಡ್ಕೊಂಡು ಬಾಂಡ್ ತಗೊಂಡು ಅದು ಇವತ್ತು ನಮಗೆ ಬಡ್ಡಿಯಾಗಿ ಹೊರೆಯಾಗಿದೆ ಅಂತ ನೋಡಿ. 1,40,000 ಏನದು ಬಾಂಡ್ ಇರಬೇಕು. ಈ ಬಾಂಡ್ ಇದು ಕ್ರಮ ವಾಜಪೇಯಿ ಕಾಲದಿಂದಲೇ ಶುರುವಾಗಿದೆ, ಮೊದಲೇ ಇತ್ತು. ವಾಜಪೇಯಿ ಕಾಲದಲ್ಲಿ 9,000 ಕೋಟಿ ಅವಾಗ ಬಾಂಡ್ ಮಾಡಿದ್ರು. ಈಗ 1 ಲಕ್ಷ ಏನೋ 1.40 ಲಕ್ಷ ಕೋಟಿ ದಿನ ಇರಬೇಕು. ಅದರಲ್ಲಿ ಮೆಚೂರ್ ಆಗಿದ್ದು ಇವ್ರ ಕಾಲದಲ್ಲಿ 3,500 ಕೋಟಿ ಮಾತ್ರ, 3,500 ಕೋಟಿ ಮಾತ್ರ. ಆದ್ರೆ ಇವ್ರು ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಇದಲ್ಲ ಅದ್ರದ್ದು ಎಷ್ಟೋ ಪಟ್ಟು ಲಕ್ಷಗಟ್ಟಲೆ. ಸುಮ್ಮನೆ ಕಾಂಗ್ರೆಸ್ನವರ ಮೇಲೆ ಹೇಳಿಕೆ ಸಲುವಾಗಿ ಕಾಂಗ್ರೆಸ್ ಅವರು ಬಾಂಡ್ ಮಾಡಿದ್ದಾರೆ ಅಂತ. ಇವರು ಅದರ ಟ್ಯಾಕ್ಸ್ ಒಂದು 6 ದಿವಸದಲ್ಲಿ 40,000, ಒಂದು ಲಾಸ್ಟ್ ಈ ಮಂತ್ ಅಲ್ಲಿ 6 ದಿವಸದಲ್ಲಿ 40,000 ಇದು ಲಾಭ ಆಗಿದೆ. 40,000 ಕೋಟಿ 6 ದಿವಸದಲ್ಲಿ. ಇಂಥದ್ದೇ ಲಕ್ಷಗಟ್ಟಲೆ ಕೋಟಿ ಲಾಭ ಆಗಿದೆ. ಅದನ್ನು ಹೇಳಲ್ಲ ಕಾಂಗ್ರೆಸ್ ಅವರ ಮೇಲೆ ಹೇಳುದು ಅವ್ರು ಬಾಂಡ್ ಅಂತ. ಇವರು ಈಗ ನೋಡಿ, ಆವಾಗ 125 ಕ್ರೂಡ್ ಆಯಿಲ್ ರೇಟು ಬ್ಯಾರಲ್ಗೆ, ಈಗ ಮ್ಯಾಕ್ಸಿಮಮ್ ಆಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತಾ ಬಂತು. ಡೀಸೆಲ್ ಇದು ಕ್ರೂಡ್ ಆಯಿಲ್ ಬೆಲೆ ಹೌದು ಅಲ್ಲ, ಈ ಒಟ್ಟು ಪೆಟ್ರೋಲ್ ಬೆಲೆ ಕಡಿಮೆ ಗೊತ್ತಾಗೋದಿಲ್ಲ. ಜನಸಾಮಾನ್ಯನಿಗೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದ್ದರಿಂದ ಗೊತ್ತಾಗೋದಿಲ್ಲ, ಬಟ್ ಕಡಿಮೆ ಆಗಿತ್ತು. ಕಡಿಮೆ ಆಗಿದ್ದ ಕಾರಣ 125 ರೂಪಾಯಿದ್ದು 39 ರೂಪಾಯಿ ಆಯ್ತು. 125 ಬ್ಯಾರಲ್ಗೆ ಇದ್ದದ್ದು ಈ ಪೆಟ್ರೋಲ್ ಬೆಲೆ ಇದ್ರ ಆಕ್ಚುಯಲ್ ಒರಿಜಿನಲ್ ರೇಟ್ ಈಗ ಇರೋದು 35 ರೂಪಾಯಿ, ಮತ್ತೆಲ್ಲ ಟ್ಯಾಕ್ಸ್ ಇರೋದು ಆಯ್ತಾ. ಇದು ಈ ಕ್ರೂಡ್ ಆಯಿಲ್ ರೇಟ್ ಇದೆಲ್ಲ, ಕ್ರೂಡ್ ಆಯಿಲ್ ರೇಟ್ 125 ಮನಮೋಹನ್ ಸಿಂಗ್ ಕಾಲದ 2014 ಇದ್ದದ್ದು ಮತ್ತೆ ಇಮಿಡಿಯೇಟ್ಲಿ ಹಿಸ್ಟ್ರಿಯಲ್ಲೇ ಆಗ್ಲಿಲ್ಲ, ಅಷ್ಟು ಕಡಿಮೆ ಆಯ್ತು. 35-40 ಆಯ್ತು, 40 ಒಳಗಡೆ ಇತ್ತು ಬಹಳ ಸಮಯ. ಇತ್ತೀಚೆಗೆ ಒಂದು 70 ರೂಪಾಯಿ ಆಯ್ತು, $70 ಒಂದು ಬ್ಯಾರಲ್ಗೆ. ಆದ ಕಾರಣ ಅದು ಈಗ ಎಲ್ಲರ ದೇಶದಲ್ಲಿ 100 ರೂಪಾಯಿ ದಾಟಿದೆ. ಅಲ್ಲ ಪೆಟ್ರೋಲ್ ಬೆಲೆನೂ 100 ರೂಪಾಯಿ ದಾಟಿ 110 ಆಗಿದೆ, ಡೀಸೆಲ್ ದಾಟಿದೆ. ಈಗ 35 ರೂಪಾಯಿ ಇದ್ದದ್ದು ಜಾಸ್ತಿ ಆಗ್ತಾ ಅದು 70 ರೂಪಾಯಿ ಅಲ್ಲ, 70 ರೂಪಾಯಿ ಈ ಮನಮೋಹನ್ ಸಿಂಗ್ ಕಾಲದಲ್ಲಿ 125 ಆಯ್ತಾ. ಆದ್ರೂ ಕಂಟ್ರೋಲ್ ಮಾಡಿ ಜನರಿಗೆ ಹೊರೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅವ್ರು ಸಬ್ಸಿಡಿ ಕೊಟ್ಟರು, ಬೇಕಾದಷ್ಟು ಸಬ್ಸಿಡಿ ಕೊಟ್ಟರು. ಮತ್ತೆ ಆಯಿಲ್ ಡೀಲರ್ಸ್ಗಳಿಗೆ ಕೂಡ ಸಮಾಧಾನ ಮಾಡುವಂತದ್ದೊಂದು ಈ ಬಾಂಡ್ ಎಲ್ಲ ಮಾಡಿದ್ರು ಇವರು. ಆದ್ರೆ ಇವ್ರಿಗೇನು ಈ ಸರ್ಕಾರ ನಡೆಸೋ ಗವರ್ಮೆಂಟ್ ಅಷ್ಟೇ, ಗವರ್ಮೆಂಟ್ ಗೊತ್ತಿಲ್ಲ ಸರ್. ಅದರದ್ದೇ ಪರಿಸ್ಥಿತಿ ಇವ್ರದ್ದೆಲ್ಲಾನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು. ನೋಡಿ, ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಕಳೆದ ಚುನಾವಣೆಯಲ್ಲಿ ಆಧಾರ್ ಕಾರ್ಡ್ ಸರಿ ಇಲ್ಲ, ನಮ್ಮ ಭಾರತ ದೇಶವನ್ನೇ ಮಾಡ್ತಾ ಇದ್ದಾರೆ, ಭಾರತ ದೇಶ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಬಾಕಿಯವರಿಗೆ, ಆಧಾರ್ ಕಾರ್ಡ್ ಬಗ್ಗೆ ದೊಡ್ಡ ಅಪಪ್ರಚಾರ ಮಾಡಿದ್ರು. ಇವ್ರು ಬಂದ ನಂತರ ಏನ್ ಮಾಡಿದ್ರು, ಆಧಾರ್ ಕಾರ್ಡ್ ಯಾರು ಮಾಡಿದ್ರು ಅವ್ರು ಇವರಿದ್ರಲ್ಲ ಅವರನ್ನೇ ಇವರು ಒಳಗೆ ತಗೊಂಡ್ರು. ಅದು ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್, ಲೆಕ್ಕ ಬಿಟ್ಟಿ ಇಲ್ಲದ ಈಗ ಆಧಾರ್ ಕಾರ್ಡ್. ಮತ್ತೆ ಒಂದು FDI ಫಾರಿನ್ ಇನ್ವೆಸ್ಟ್ಮೆಂಟ್, ಅದ್ರ ಬಗ್ಗೆನೂ ಕೂಡ ಇದೇ ಇವರು ಮೋದಿ ಅವರು ಬಹಳ ವಿರೋಧ ಮಾಡಿ ಬಹಳ ಹೇಳಿಕೆ ಕೊಟ್ಟರು. ಬಂದ ಕೂಡಲೇ ಅದನ್ನೇ ಮಾಡಿದ್ರು ಇವರು. GST ಏನೋ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದಂಗೆ ರಾತ್ರಿ 12 ಗಂಟೆಗೆ ಇನಾಗ್ರೇಷನ್ ಮಾಡಿದ್ರು ಆಯ್ತಾ. ಅದು ಇವರಿಗೆ ಅದಕ್ಕೆ ಬೇಕಾದ ತಯಾರಿ ಇಲ್ಲ. ಡಿಮಾನಿಟೈಸೇಷನ್ ಕೂಡ ಮನಮೋಹನ್ ಸಿಂಗ್ ಒಂದು ಕಾಲದಲ್ಲಿ ಡಿಮಾಂಡ್ ಮಾಡಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಅದು ಸರಿಯಾದ ಏನು ಪ್ರಿವೆಂಟಿವ್ ಮಾಡೋಣ, ಯಾರು ತೊಂದರೆ ಆಗದೆ ಮಾಡೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿದ್ದಾಗ ಆ ಪೂರ್ಣಿಮಾ ಲೇಖಿಂತ ಮೊನ್ನೆ ಮಿನಿಸ್ಟರ್ ಮಾಡಿದ್ರು ನೋಡಿ. ಪೂರ್ಣಿಮಾ ಲೇಖ್ ಅಂತ ಇರಬೇಕು, ಮಿನಿಸ್ಟರ್ ಮಾಡಿದ್ರು ಅವರು. ಅವ್ರು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಎಲ್ಲಾ ಭಾಷೆಯಲ್ಲಿ ಮಾಡಿದ್ದು. ಅವ್ರು ಮಾಡ್ಲಿಲ್ಲ, ಅವಾಗ ಆಗ್ಲಿಲ್ಲ. ಆದ್ರೆ ಇವ್ರು ಮಾಡಿದ್ರು, ಏಕಾಏಕಿ ಡಿಮಾನಿಟೈಸೇಷನ್ ಮಾಡಿದ್ರು. ಅದರಿಂದ ಎಷ್ಟು ಲಾಸ್ ಆಯ್ತು, ಎಷ್ಟು ಫ್ಯಾಕ್ಟ್ರಿಗಳು, ಎಷ್ಟು ಜನ ನೌಕರಿ ಕಳ್ಕೊಂಡ್ರು, ಎಷ್ಟೋ ಜನ ಈಗ ಈ ಬಿಲ್ಡಿಂಗ್ ಎಲ್ಲ ಇದು ರಿಯಲ್ ಎಸ್ಟೇಟ್ ಎಲ್ಲ ಬಿದ್ದು ಹೋಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು. ಈ ಪರಿಸ್ಥಿತಿ ತಂದೊಟ್ರು. ಆವಾಗ ಕೂಡ ಈ ಇದರಲ್ಲೇ ಬ್ಯಾಂಕ್ ಎದುರು ಕ್ಯೂ ಅಲ್ಲಿ ಅದರಲ್ಲಿ ಸತ್ರ, ಅವ್ರ ಬಗ್ಗೆ ಅನುಕಂಪ ಮಾಡಿಲ್ಲ. ಬ್ಯಾಂಕ್ ಎದುರಲ್ಲಿ ಇದ್ರದ್ದು ತಮ್ಮ ಹಣ ತಗೊಳ್ಳಿಕ್ಕೆ ಕ್ಯೂ ಅಲ್ಲಿ ನಿಂತುಕೊಂಡು ಬಿಸಿಲಲ್ಲಿ ಎಷ್ಟೋ ಜನ ತೀರಿ ಹೋದ್ರು. ಆದ ಕೂಡ ಇವರಿಗೆ ಸತ್ತವ್ರ ಬಗ್ಗೆ ಚಿಂತೆ ಇಲ್ಲ, ಸತ್ತವ್ರ ಬಗ್ಗೆ ಒಂದು ಅನುಕಂಪ ಇಲ್ಲ. ಈಗ ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ರೈಲ್ವೆ ಸ್ಟೇಷನ್ ದಲ್ಲಿ ಸತ್ತು ಹೋದ್ರು, ನಡ್ಕೊಂಡು ಹೋಗೋ ಸತ್ತು ಹೋದ್ರು, ಅವ್ರು ಯಾರು ಏನು ಅಂತಿಲ್ಲ.
ಸರ್, ಕೋವಿಡ್ ಅಂತ ಅನ್ನೋದು ಒಂದು ಕಾಯಿಲೆ, ಒಂದು ರೋಗ ಅದು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆ ಒಳಗೆ ಇರಬೇಕಾದದ್ದು ಅನಿವಾರ್ಯ. ಆ ಕಾರಣಕ್ಕಾಗಿ ಆರ್ಥಿಕತೆ ಟೋಟಲಿಯಾಗಿ ಕುಸಿಯಿತು. ಹೌದು. ಸೊ ಈ ಒಂದು ಕುಸಿದಂತ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಪ್ರತಿಪಕ್ಷಗಳು ಕೂಡ ನಿಲ್ಲಬೇಕು, ಪ್ರತಿಪಕ್ಷಗಳು ಅರ್ಥ ಮಾಡಿಕೊಳ್ಬೇಕು ಸರ್ಕಾರವನ್ನು. ಕಷ್ಟ ಇದೆ ಸರ್ಕಾರಕ್ಕೆ ನಿಂತು ಫಸ್ಟ್ ಇಲ್ಲ ಅಲೆ ಬಂದಾಗ ಇವರು ಸರ್ಕಾರ ಜೊತೆಯಲ್ಲಿ ಏನ್ ಬೇಕು ಅಂತ ನಮ್ಮನ್ನು ಕರೀರಿ, ನಮ್ಗೆ ಸಹಕಾರ ಮಾಡ್ತೇವೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಇರ್ಬೋದು, ನಮ್ಮ KPCC ಅಧ್ಯಕ್ಷರಿರ್ಬೋದು, ಓಪನ್ ಆಗಿ ಬಹಿರಂಗವಾಗಿ ಹೇಳಿದ್ರು. ಇವರು ಹೇಳಿದ್ದನ್ನು ಯಾವ್ದು ಕೇಳಿಲ್ಲ, ಅವ್ರು ಬೇಕಾದಂಗೆ ಮಾಡಿದ್ರು, ಏನೇನೋ ಆಗ್ಬಿಟ್ರು. ಇವರು ಕೇಳಲಿಲ್ಲ, ಕಡೆಗೆ ಬೇರೆ ಅನಿವಾರ್ಯ ಪ್ರಸಂಗ ಅಂತ ಹೇಳ್ಕೊಂಡು ಬೀದಿಗಿಳಿದ್ರು ಇವರು ವಿರುದ್ಧವಾಗಿ. ಈ ವಿರುದ್ಧವಾಗಿ ಬೀದಿಗೆ ಇಳಿಬೇಕಾದ ಕಾರಣ ಇವರೇ ಹೊರತು ಬಿಜೆಪಿ ಪಕ್ಷದ ಆಡಳಿತ ಪಕ್ಷ ಹೊರತು ಆಡಳಿತ ಮಾಡುವವರು ಬಿಟ್ಟು ಕಾಂಗ್ರೆಸ್ ಸಂಪೂರ್ಣ ಸಹಕಾರ ಕೊಡಬೇಕು ಅನ್ನೋದು. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ, ಇದು ನಮ್ಮ ಕರ್ತವ್ಯ ಅಂತ ಹೇಳ್ಕೊಂಡು ನಾವೆಲ್ಲ ಅಲ್ಲೇ ಇದ್ದು. ಹಾಗಾದ್ರೆ ಈಗಿನ ಆರ್ಥಿಕ ಪರಿಸ್ಥಿತಿ ಕೋವಿಡ್ ನಿಂದವೋ ಅಥವಾ ಸರ್ಕಾರದ ನಿಲುವುಗಳು? ಸರ್ಕಾರದ ನಿಲುವು ಒಂದು ಕಡೆ ಆದ್ರೆ ಕೋವಿಡ್ ಇದ್ದು ನಿಭಾಯಿಸುವುದು ಎರಡನೇ ಕಡೆ. ಇದು ಸರ್ಕಾರದ ನಿಲುವು ಒಂದು ಕಡೆ ಅಂದ್ರೆ ನಾನೀಗ ಅರುಣ್ ಶೌರಿ ಹೆಸರು ಹೇಳಿದೆ, ಬಿಜೆಪಿ ಪಕ್ಷದವರು, ಒಬ್ಬ ದೊಡ್ಡ ಮಾಧ್ಯಮದವರು. ಅವರು 1 ವರ್ಷ 2 ವರ್ಷದಲ್ಲಿ ನಿಮ್ಮ ಈ ಆರ್ಥಿಕ ಇದು ನಡವಳಿಕೆ ಸರಿ ಇಲ್ಲ, ಅದನ್ನು ನಿಭಾಯಿಸುವ ಬಗ್ಗೆ ನಿಮ್ಮ ನಡವಳಿಕೆ ಸರಿ ಇಲ್ಲ, ನೀವು ನಿಮ್ದು ದಿಕ್ಕು ದಿಸೆ ಇಲ್ಲದೆ ನಡೀತಾ ಇದೆ, ಇದನ್ನು ಇನ್ನು ಮನದಟ್ಟು ಮಾಡಿಕೊಳ್ಳಿ, ಸರಿಯಾದ ಕ್ರಮ ಕೈಗೊಳ್ಳಿ ಅಂತ ಹೇಳ್ಕೊಂಡು ಈ ಪಕ್ಷ ಆವಾಗಲೇ ಹೇಳಿದ್ರು. ಅದೊಂದು ಕಡೆ. ಈಗ ನೋಡಿ GST ಸುಳ್ಳು ಹೇಳುದು ಕಡಿಮೆ ಆಗ್ತಾನೆ, ಇದು ನಮ್ಮ ಆರ್ಥಿಕ ಉತ್ಪನ್ನ ನಮ್ಮ ಇದು ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇದೆ, GDP ಅದು ಕೂಡ ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆ ಬರೀ ಸುಳ್ಳು ಹೇಳ್ಕೊಂಡು ಜನರಿಗೆ ಹೇಳುದು ಬಿಟ್ಟು ಅಥವಾ ಹೇಳಿಸುದು. ಸರ್ಕಾರ ಅಧಿಕಾರಿಗಳು ಇವರ ಪರವಾಗಿ ಸುಳ್ಳು ಹೇಳಬೇಕು, ಸುಳ್ಳು ಹೇಳದಿದ್ರೆ ಅವರಿಗೂ ಕೂಡ ಅಲ್ಲಿ ಕಷ್ಟ ತಾಪತ್ರಗಳು ಇರ್ಲಿಕ್ಕೆ ಬಿಡಲ್ಲ. ಈ ಪರಿಸ್ಥಿತಿ ಇದೆ. ನಾನು ಕೂಡ ಈ ಬಿಜೆಪಿ ಸರ್ಕಾರದಲ್ಲಿ ನೋಡಿದೆ, 38 ವರ್ಷ ನಾನು ಕೆಲಸ ಮಾಡಿದೆ ಅಂತ ಹೇಳಿದಲ್ಲ, ಈ ರೀತಿ ಅದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿರ್ಬೋದು, ಈ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದು ನನಗೆ ಈ ಎಲ್ಲ ಪರಿಸ್ಥಿತಿಗಳು ಬಂದಿರುವುದನ್ನು ನೋಡುವುದಾಗಿದ್ರೆ ಕಾಂಗ್ರೆಸ್ ಕೂಡ ಇರುತ್ತಿದ್ರು ಕೂಡ ಇದೇ ರೀತಿಯಾಗಿರುತ್ತಿತ್ತು, ವ್ಯತ್ಯಾಸಗಳು ಇರಲಿಕ್ಕಿಲ್ಲ. ಕಾಂಗ್ರೆಸ್ ಅಥವಾ ಇದು ಅವರಷ್ಟು ನರೇಂದ್ರ ಮೋದಿ ಅವರಷ್ಟು ಅದನ್ನ ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ರಾಹುಲ್ ಗಾಂಧಿಗಂತೂ ಸಾಧ್ಯವೇ ಇಲ್ಲ ಅಂತ ಇವ್ರ ಪ್ರಚಾರ, ಇವ್ರದ್ದು ಪ್ರಚಾರ. ಈ ಪ್ರಚಾರದಲ್ಲಿ ಯಾಕಂದ್ರೆ ಇವ್ರು ಒಪಿನಿಯನ್ ಕ್ರಿಯೇಟ್ ಮಾಡೋದ್ರಲ್ಲಿ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಬಂತು, ಒಂದು ಯಾವುದೋ ಒಂದು ವರದಿ ಬಂತು. ಈ ಸಂದರ್ಭದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಇರ್ತಿದ್ರೆ ಹೇಗೆ ಅಂತ ಹೇಳಿ ಬಹಳ ಪರ್ಸೆಂಟೇಜ್ ಜನ ನರೇಂದ್ರ ಮೋದಿ ಅವರ ಜೊತೆಗೆ ನಿಂತರು. ಹೌದು, ರಾಹುಲ್ ಗಾಂಧಿ ಅವರಿಗೆ ಖಂಡಿತ ಸಾಧ್ಯ ಇರ್ತಿರ್ಲಿಲ್ಲ ಅಂತ. ಅದು ನಿಲ್ಲುವಂಗೆ ಮಾಡಿದ್ದಾರೆ ಇವರು ಅಂತ ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಮೊದಲು ಇವ್ರು ಮಾಡಿದ್ದೇನು ಒಪಿನಿಯನ್ ಕ್ರಿಯೇಟ್ ಮಾಡಿದ್ರು. ಈ ಟ್ರಂಪ್ ಮಾಡಿದ್ದು ಕೂಡ ಅದೇ. ನಾವೊಂದು ಪಿಕ್ಚರ್ ನೋಡಿದೆ ಟ್ರಂಪ್ ಬಗ್ಗೆ, ಟ್ರಂಪ್ ಹೆಸರಿನಲ್ಲೇ. ಅದರಲ್ಲಿ ಜನರಿಗೆ ಮಿಸ್ಗೈಡ್ ಮಾಡಕ್ಕೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ, ಇವ್ರು ಹಾಗೆ ಹೀಗೆ. ಆ ತರ ಒಪಿನಿಯನ್ ಈ ಟ್ರಂಪ್ ಮೋದಿ ಮೇಲೆ ಮಾಡಿದ್ದಾರೆ. ಇದನ್ನು ಒಪಿನಿಯನ್ ತೆಗೆಯುವುದು ಕೂಡ ಯಾಕಂದ್ರೆ ಇದು ಜನರಿಗೆ ಈಗ ಎಲ್ಲ ಒಪಿನಿಯನ್ ಕಡಿಮೆ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಹೇಳಿ. ಇವರು ಒಮ್ಮೊಮ್ಮೆ ಮಾತಾಡೋದು ನೋಡಿದ್ರೆ ಅಂದ್ರೆ ಕಲ್ಕತ್ತಾ ಇಲೆಕ್ಷನ್ ನೋಡ್ಬೋದು, ದೀದಿ ಅಂತೆಲ್ಲ ಮಾತಾಡಲ್ಲ. ಒಂದು ಪಂಚಾಯತ್ ಮೆಂಬರ್ ಕೂಡ ಹಂಗೆ ಮಾತಾಡೋಕ್ಕಿಲ್ಲ. ನಮ್ಮ ಪ್ರಧಾನಿ ಹೇಗಿರಬೇಕು, ಅದ್ರ ಜೊತೆಯಲ್ಲಿ ಅಲ್ಲಿ ಬಂಗಾಳಕ್ಕೆ ಹೋದಾಗ ದಾಡ್ಬಿಟ್ಟು ರವೀಂದ್ರನಾಥ್ ಠಾಗೋರು, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸು, ಇನ್ನೊಂದು ಕಡೆ ಮತ್ತೊಂದು ಹೀಗೆ ಒಂಥರ ಬೇರೆ ಅಲ್ಲಿ ತಮಿಳುನಾಡಿಗೆ ಹೋದ್ರೆ ಲುಂಗಿ ಒಂದು ಶಾಲೆ, ಇಲ್ಲಿ ಕೇರಳಕ್ಕೆ ಹೋದ್ರೆ ಲುಂಗಿ, ಅಲ್ಲಿ ಒಂಥರ ಕೇರಳ ಡ್ರೆಸ್ಸು, ಇದೆಲ್ಲ ಹಾಕೊಂಡು ಜನರಿಗೆ ಮೋಸ ಮಾಡುವಂಥದ್ದು. ಇದಂದ್ರೆ ಒಂದು ಛದ್ಮವೇಷ ಹಾಕೊಂಡು ಇದೊಂದು ಫ್ಯಾನ್ಸಿ ಡ್ರೆಸ್. ಇಂಥದ್ದೆಲ್ಲ CM ಪ್ರೈಮ್ ಮಿನಿಸ್ಟರ್ ಆದವರು, ನಮ್ಮ ದೇಶ ಪ್ರಧಾನಿ, ನಮಗೆ ಗೌರವ ಇದೆ ಜಗತ್ತಲ್ಲಿ, ಅವರು ನಮಗೆ ಗೌರವವನ್ನು, ದೇಶದ ಗೌರವ ಕಾಪಾಡಬೇಕು. ಈ ರೀತಿ ಚಿಲ್ಲರೆ ಚೀಪಾಗಿ ಮಾಡುವಂಥದ್ದು ಬಹಳ ಒಂಥರ ಅಸಮಾಧಾನಕರ. ಇದು ಈಗ ಜನ ಅರ್ಥ ಮಾಡ್ಕೊಳ್ತಾರೆ. ಅದೇ ಥರ ಯಾಕೆ ಅದನ್ನು ಮಾಡ್ತಾರೆ, ಅವ್ರದ್ದೆಲ್ಲ ಇದಾಗ್ತಾರೆ. ನನಗೊಂದು ಪ್ರಶ್ನೆ ಬಂತು, ಮಹಾರಾಷ್ಟ್ರಕ್ಕೆ ಬಂದಾಗ ಯಾಕೆ ಅಂಬೇಡ್ಕರ್ದು ಹಾಕೋಲ್ಲ, ಕರ್ನಾಟಕಕ್ಕೆ ಬಂದಾಗ ಯಾಕೆ ಬಸವಣ್ಣಂದು ಹಾಕಲ್ಲ, ಅಂಥದ್ದೆಲ್ಲ ಮಾಡಲ್ಲ. ಅವರು ಇವ್ರ ಪ್ರಿನ್ಸಿಪಲ್ಗೆ ವಿರುದ್ಧ ಇದ್ದಾರೆ. ಒಂದು ಅವರ ಮನಸ್ಸು ಇವರಿಗೆ ಅಷ್ಟು, ಅವ್ರನ್ನ ಹಾಕಿದ ಕೂಡಲೇ ಬಾಕಿ ಬಿಡ್ತಾ ಇಲ್ಲ ಇವ್ರು. ಅದಕ್ಕೆ ಇವ್ರದ್ದು ಛದ್ಮವೇಷ ಸ್ಪರ್ಧೆ ಕೂಡ ಅದರಲ್ಲೇ ಕೂಡ ಒಂದು ಹಿಡನ್ ಎಜೆಂಡಾ ಇರುವಂತಹದ್ದು ಮಾಡ್ತಾ ಇದ್ದಾರೆ. ಇದು ಪ್ರಧಾನಿ ಮಾಡುವಂತ ಕೆಲಸ ಅಲ್ಲ. ಪ್ರಧಾನಿಯಾಗಿ ಮಾತು ಕಡಿಮೆ ಮಾಡಿ ಇವರು ಅವನಿಗೆ ಮೌನಿ ಏನೇನೋ ಮಾತಾಡಿದ್ರು ಆವಾಗ ಮನಮೋಹನ್ ಸಿಂಗಿಗೆ. ಈಗ ಕಂಪೇರ್ ಮಾಡಿಕೊಂಡು ಮನಮೋಹನ್ ಸಿಂಗ್ ಎಷ್ಟೋ ಬೆಟರ್ ಅಂತಾರೆ. ಈಗ ಆವಾಗ ತಂದ ಆಕ್ಟ್ಗಳು, ಫುಡ್ ಸೆಕ್ಯೂರಿಟಿ ಆಕ್ಟ್, ರೈಟ್ ಟು ಫುಡ್ ಇದು ಆಕ್ಟ್, ಅದರಿಂದಾಗಿ ಈಗ ಸ್ವಲ್ಪ ಅನ್ನ ಸಿಕ್ತು. ಅದರಿಂದಾಗಿ
ನಮ್ಮ ಸಿದ್ದರಾಮಯ್ಯ ಅವರು 10 kg ಅಕ್ಕಿ ಕೊಟ್ಟರು, ಈಗ ಅಕ್ಕಿ ಬಡವರಿಗೆ ಅದು ಈಗ ಬರೀ 2 kg ಕೊಡ್ತಾ ಇದ್ದಾರೆ. ರೈಟ್ ಟು ಎಜುಕೇಷನ್ ಬಗ್ಗೆ ಬಡವರಿಗೆ ಕೂಡ ಎಜುಕೇಷನ್ ಸಿಗಬೇಕು, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಅದೊಂದು ಆಕ್ಟ್ ತಂದರು. ಇಂಥದ್ದೆಲ್ಲ ಭಾಳಷ್ಟು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಇರ್ಬೋದು ಅಂತ ಒಂದು ಆಕ್ಟ್ ಮುಂದೆ ತಂದಿದ್ದು ನೋಡಿ. ಮಹಿಳೆಯರ ಸಲುವಾಗಿ ನೋಡಿ, ಮಹಿಳೆಯರ ಸಲುವಾಗಿ ನೀವು ಯಾರಿಗಾದರೂ ನಮ್ಮ ಬಿಜೆಪಿ ನಮ್ಮ ಗೆಳೆಯರು ಸಿಕ್ಕಿದ್ರೆ ಅವ್ರಿಗೆ ಕೇಳಬೇಕು. ನೀವು ಈಗ ವಾಜಪೇಯಿ ಕಾಲದಲ್ಲಿ ಮಾಡಿದ್ರು ಆಳ್ವಿಕೆ 5 ವರ್ಷ, ಈಗಲೂ 7 ವರ್ಷ ಮಾಡಿದ್ರು, ಇನ್ನೂ 3 ವರ್ಷ ಮಾಡ್ತಾರೆ, 10 ವರ್ಷ. ನೀವು ಒಂದೇ ಒಂದು ಆಕ್ಟ್, ಒಂದೇ ಒಂದು ಕಾನೂನು ಹೆಣ್ಮಕ್ಕಳ ಪ್ರಾಣ ಮಾನ ರಕ್ಷಣೆಗೆ ಇವರು ಮಾಡಿದಾರ, ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ. ಎಲ್ಲ ಆಕ್ಟ್ಗಳು ಕೂಡ ತಂದೆ ಆಸ್ತಿಯಲ್ಲಿ ಪಾಲು ಸಿಗಬೇಕು ಅಂತ ಮಾಡಿದವರು ಕೂಡ ಕಾಂಗ್ರೆಸ್ ಸರ್ಕಾರ 2005 ಅಮೆಂಡ್ಮೆಂಟ್ ಮಾಡಿ ಇವ್ರ ಶಾಸ್ತ್ರ ಪ್ರಕಾರ ಹೆಣ್ಮಕ್ಳಿಗೆ ಏನು ಅಧಿಕಾರನೇ ಇಲ್ಲ, ತಂದೆ ತಾಯಿ ಆಸ್ತಿ ಅದನ್ನೇ ಈಗಲೂ ಅವ್ರ ನಿಲುವು ಇದೆಲ್ಲ ಈ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದಲ್ಲಿಂದ ಬಹಳ ವರ್ಷ ದೀರ್ಘಾವಧಿಯಲ್ಲಿ ಕಾಂಗ್ರೆಸ್ ಏನು ಆಡಳಿತ ಮಾಡಿದ್ರು ಅದರ ವೈಫಲ್ಯತೆಯನ್ನು ಕಾಣ್ತಾ ಇರುವಂತದ್ದು. ಕಾಂಗ್ರೆಸ್ ಜೊತೆಯಲ್ಲಿ ಮಾಡಿದ್ರಲ್ಲ, ಇವ್ರು ಮಾಡಿದಾರಲ್ಲ 5, 10, 12 ವರ್ಷ ಇವ್ರು ಮಾಡಿದಾರೆ. ಬೇರೆ ನಾವು ನಡುವೆ ಸಣ್ಣ ಪುಟ್ಟ ಸರ್ಕಾರ ಮಾಡಿದ್ರೆ ಎಲ್ಲ 75 ವರ್ಷ ಬರೀ ಕಾಂಗ್ರೆಸ್ ದೀರ್ಘಾವಧಿ ಸಿಕ್ಕಿತ್ತು. ಈಗ ಬಿಜೆಪಿ ಸಿಕ್ಕಿರೋ ದೀರ್ಘಾವಧಿ ಸಿಕ್ಕಿದ ಕಾರಣ ನೋಡಿ, ದೀರ್ಘಾವಧಿ ಸಿಕ್ಕಿದ ಕಾರಣ ನೋಡಿ ಈ ದೇಶ ಉಳಿದಿದೆ. ಜವಾಹರ್ಲಾಲ್ ನೆಹರು ದೇಶದಿಂದಾಗಿ ಇದೆ ಉಳಿದಿದೆ. ಈ ದೇಶ ಒಂದು ಸೆಕ್ಯುಲರ್ ಗವರ್ಮೆಂಟ್ ಆಗಿರ್ಬೇಕು, ಸೆಕ್ಯುಲರ್ ಇರಬೇಕು, ಆಗಿದ್ರೆ ಮಾತ್ರ ಸೇಫ್. ಒಂದು ಅಂಬೇಡ್ಕರ್ದು ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಷನ್ಗಾಗಿ ನಾವು ನೀವು ಈ ರೀತಿ ಮಾತಾಡ್ತಿದ್ದೇವೆ ಮತ್ತೆ ಇದ್ರಲ್ಲಿ ಬದುಕಿದ್ದೇವೆ. ಈಗ ಅಂಬೇಡ್ಕರ್ ಬಗ್ಗೆನೂ ಇವ್ರಿಗೆ ಸರಿ ಇದಿಲ್ಲ, ಗಾಂಧಿ ಬಗ್ಗೆನೂ ಅಷ್ಟೇ ನಿಲುವು ಸರಿ ಇಲ್ಲ. ಗಾಂಧಿ ಈಗ ನೀವು ನೋಡಿ ಈ ದೇಶದಲ್ಲಿ ನಾವು ಯಾವಾಗ ಕಮ್ಯುನಲ್ ಫೋರ್ಸನ್ನು ನಾವು ಯಾವನೇ ಇರ್ಬೋದು, ಅವನೊಬ್ಬ ಜಾತಿವಾದಿಯನ್ನು ನಾವು ಸಪೋರ್ಟ್ ಮಾಡೋದು, ಅವನಿಗೆ ಬೆಲೆ ಅವನಿಗೆ ಕೊಟ್ಟು ಮಾಡೋದು. ಎಂಥ ಜಾತಿ, ಯಾವುದೇ ಜಾತಿ, ಬಹಳಷ್ಟು ಜಾತಿ ಧರ್ಮಗಳಿದ್ದಾವೆ, ಯಾರು ಕೂಡ ಅದಕ್ಕೆ ಬೆಲೆ ಕೊಡಬಾರದು, ಅವರಿಗೆ ಪ್ರೋತ್ಸಾಹ ಮಾಡಬಾರದು. ಅಂಥದ್ದನ್ನು ಸಂದಿರುವಾಗಲೇ ಕಟ್ ಮಾಡಿಕೊಂಡು ಬಿಸಾಡಬೇಕು, ಯಾವುದೇ ಇರ್ಬೋದು. ನಾನು ಇವ್ರು ಅಂತ ಹೇಳ್ತೇನೆ. ನಮ್ಮ ದೇಶಕ್ಕೆ ಬೇಕಾಗಿದ್ದು ಸೆಕ್ಯುಲರ್ ಗವರ್ಮೆಂಟ್. ಆ ಸೆಕ್ಯುಲರ್ ಆಗುದಿಲ್ಲ ಅಂತ ಬೇಡ ಅಂತ ಹೇಳ್ಕೊಂಡು ಮಹಾತ್ಮ ಗಾಂಧಿನ ಸಾಯಿಸಿದ್ರು. ಈ ಜಾತಿವಾದಿಗಳೇ ನಮ್ಮ ದೇಶದ ಬಹಳಷ್ಟು ದುರಂತಗಳಿಗೆ ಕಾರಣ. ಒಂದು ಇದು ಇವನ್ ಇಂಡಿಯಾ ಪಾರ್ಟಿಷನ್ ಇರ್ಬೋದು, ಮಹಾತ್ಮ ಗಾಂಧಿ ಕೊಲೆ ಇರ್ಬೋದು, ಈ ದೇಶಕ್ಕೆ ಮುಸಲ್ಮಾನರ ಹೆಸರು ತಂದಂತ ಟೆರರಿಸಂ ಇರ್ಬೋದು, ಇವಕ್ಕೆಲ್ಲ ಜಾತಿವಾದ ಕಾರಣ. ಅಷ್ಟೇ ಅಲ್ಲ, ನಾವು ಈಗ ಮಂಗಳೂರಿನಲ್ಲಿದ್ದೇವೆ, ಇಲ್ಲಿ KFD GFD STP ಅಂತಿದೆ, ಇದು ಕೂಡ ಬೆಳೆಯಲಿಕ್ಕೆ ಈ ಜಾತಿವಾದಿ ಪಕ್ಷ ಇವರಿಗೆ ಕಾರಣ. ಇದಿಲ್ಲ, ಬೆಳೆದಿಲ್ಲ, ಮತ್ತೆ ಇಂಥದ್ದು ಮಾಡಿ ಇವರೇ ಲಾಭ ಪಡೋದು. ಎಲ್ಲ ಬಿಟ್ಟು ಇಂದಿರಾ ಗಾಂಧಿಯವರ ಮೇಲೆ ಹೇಳ್ತಾರೆ ಇವ್ರು ಏನಂತಂದ್ರೆ ಎಮರ್ಜೆನ್ಸಿ ತಂದರು. ಎಮರ್ಜೆನ್ಸಿ ತರೋಕ್ಕೆ ಕೂಡ ಇವರು JP ಅವರು ಬಹಳ ಒಂದು ಸೆಕ್ಯುಲರ್ ಮನುಷ್ಯ, ದೇಶದ ಪ್ರಧಾನಿಯಾಗಿ ಮನುಷ್ಯ, ಬಹಳ ಒಳ್ಳೆ ದೇಶದ ಅವರು ನಮ್ಮ ಚೈನಾದ ಇದರಲ್ಲಿರ್ಬೋದು, ಪಾಕಿಸ್ತಾನದ ಇದರಲ್ಲಿರ್ಬೋದು ಬಹಳಷ್ಟು ಆಕ್ಟಿವ್ ಆಗಿ ದೇಶ ಸಲುವಾಗಿ ಹೋರಾಡಿದಂಥ ಒಂದು ವ್ಯಕ್ತಿ. ಆ ವ್ಯಕ್ತಿ ಜೊತೆಯಲ್ಲಿ ಯಾವಾಗ ಕಮ್ಯುನಲ್ ಫೋರ್ಸ್ ಸೇರ್ತು, ನಾನು ಬಾಯ್ಬಿಟ್ಟು ಹೇಳ್ಬೇಕಂತ ಹೇಳ್ತೀನಿ, ಯಾವಾಗ RSS ಬಿಜೆಪಿ ಇರಲಿಲ್ಲ, ಜನಸಂಘ ಮತ್ತೆ ಇವರೆಲ್ಲ ಸೇರಿದ್ರು, ಆ ಸೇರ್ಕೊಂಡು ರೈಲ್ವೆ ಸ್ಟೇಷನ್ ಬಾಂಬ್ ಇಡೋಕೆ ಶುರು ಮಾಡಿದ್ರು. ಕಡೆಗೆ ಏನಂದ್ರೆ ಇವರು ನಮ್ಮ ಪೊಲೀಸರೇ ನೀವು ಸರ್ಕಾರಕ್ಕೆ ಮಾತು ಕೇಳಬೇಡಿ, ಆರ್ಮಿಯವರ ಸೈನ್ಯದವರೇ ನೀವು ಕೇಂದ್ರ ಸರ್ಕಾರ ಮಾತು ಕೇಳಬೇಡಿ ಅಂತ ಹೇಳಿದ್ರು. ಆವಾಗ ದೆರ್ ವಾಸ್ ನೋ ಅದರ್ ಕೋರ್ಟ್ ಗೋ ಫಾರ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಮರ್ಜೆನ್ಸಿ ತರಬೇಕಾಯ್ತು. ಎಮರ್ಜೆನ್ಸಿ ತಂದ ನಂತರ ಕೂಡ ಅಂಡರ್ಗ್ರೌಂಡ್ಗೆ ಹೋಗಿ ಇವರೆಲ್ಲ ಬೇಕು ಬೇಡದ್ದೆಲ್ಲ ಕೆಲಸ ಮಾಡಿಕೊಂಡು ಆ ಒಂದು ಕೆಟ್ಟ ಹೆಸರು ತಂದಿದ್ದು ಕೂಡ ಇವರು. ಇಲ್ಲಿ ಯಾವುದೇ ಇಲ್ಲಿ ದೇಶದ ಬಹಳಷ್ಟು ದುರಂತ ಈ ಜಾತಿವಾದಿಗಳು ನಮ್ಮ ಕಾರಣ ಇರಬಾರ್ದು. ಪ್ರಸ್ತುತ ಈಗಿನ ಒಂದು ಸಂದರ್ಭದಲ್ಲಿ ಮುಂದೆ ಮತ್ತೆ ಚುನಾವಣೆಗಳು ಬರ್ತವ ಹೋಗ್ತವ ಅಂತ ಅನ್ನುವಂಥದ್ದು. ಬಟ್ ಈ ಲಾಕ್ಡೌನ್ ಬಂತು, ಮತ್ತೆ ಆರ್ಥಿಕ ಚೇತನ ಕಾಣಬೇಕಾಗಿದೆ, ಜನ ಹೊಸ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋಂಥದ್ದು. ಸೊ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಜನರ ಜೊತೆ ನಿಲ್ತದೆ? ಅದೇ ಈ ಕಾಂಗ್ರೆಸ್ ಈಗ ನಮ್ಮ ದೇಶದ ಈಗ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಇನ್ನೊಂದಿರ್ಬೋದು, ಇಂಡಸ್ಟ್ರಿ ಭಾಳಷ್ಟು ಎಲ್ಲ ಇವನ್ ಗಾರ್ಮೆಂಟ್ಸ್ಗಳೆಲ್ಲ ಬಂದದ್ದು, ಇವನ್ನೆಲ್ಲ ನಾವು ಪುನಶ್ಚೇತನ ಮಾಡುವಂಥದ್ದು, ಅವ್ರಿಗೆ ಸಹಕಾರ ಮಾಡುವಂಥದ್ದು. ಈಗ ಇವ್ರದ್ದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಅವ್ರಿಗೆ ಆಳ್ವಿಕೆ ಮಾಡಲಿಕ್ಕೆ ಗೊತ್ತಿದೆ. ಇವರಿಗೆ ಒಪೋಸಿಷನ್ ಕೂತ್ಕೊಂಡು ಒಪೋಸಿಷನ್ ಮಾಡೋಕ್ಕೆ ಗೊತ್ತಿದೆ, ಇವರು ಅದರಲ್ಲಿ ಎಕ್ಸ್ಪರ್ಟ್. ಇದು ಕಾಂಗ್ರೆಸ್ ಪಕ್ಷದ ಇದು ಬಹಳಷ್ಟು ಹಿಂದಿಂದ ಕೂಡ ಇವರೆಲ್ಲವನ್ನು ಬಿಟ್ಟು ಜನರ ಸಲುವಾಗಿ ಅವರು ಇದು ಸ್ಪಂದಿಸಬೇಕಾಗಿದೆ, ಜನರ ಜೊತೆಯಲ್ಲಿ ಇರಬೇಕಾಗಿದೆ, ಜನರದ್ದು ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಬೇಕಾಗಿದೆ ಕಾಂಗ್ರೆಸ್ ಬಂದರೆ.
ಅಥವಾ ಕಾಂಗ್ರೆಸ್ ಪಕ್ಷದ ಒಪೋಸಿಷನ್ ಇದ್ರೂ ಪರವಾಗಿಲ್ಲ, ಒಪೋಸಿಷನ್ ಕೂಡ ಆ ನಿಟ್ಟಿನಲ್ಲಿ ದುಡಿಬೇಕಾಗಿದೆ ಮುಂದೆ. ಎಸ್ ಸರ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ತೆ. ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾರೆ ವಿಫೋರ್ ನ್ಯೂಸ್. ನಮಸ್ಕಾರ.